ಎಸ್ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ವೆದರ್ ಸೀಲ್ PVC ವಿಂಡೋಸ್ ಡೈರಿ ಡೇ ಮತ್ತು ಪ್ಯಾರಾಗಾನ್ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬಹುಶಃ ಎಲ್ಲವೂ ಸರಿಯಾಯಿತು, ಎಲ್ಲವೂ ಕ್ರಮಬದ್ಧವಾಗಿ ಆಯಿತು, ಎಲ್ಲವೂ ನಿಯಮಬದ್ಧವಾಗಿ ಆಗಿ ಕರಾವಳಿ ಕರ್ನಾಟಕದ ಜಾನಪದ ಉತ್ಸವ ಅಂತಲೇ ಕರಿಬೋದು, ಜಾನಪದ ಕ್ರೀಡೆ ಅಂತಲೇ ಕರೀತಾರೆ. ಒಂದು ಸಂಸ್ಕೃತಿ, ಒಂದು ಆಚಾರ, ಒಂದು ವಿಚಾರ, ಒಂದು ಸಂಪ್ರದಾಯ ಇದೆಲ್ಲ ಮತ್ತೆ ವಿಜಯೋತ್ಸವದ ರೂಪದಲ್ಲಿ ಪ್ರಾರಂಭ ಆಯಿತು ಅಂಥೇಳಿ ಖುಷಿ ಪಡುವಂತಹ ಸಮಯದಲ್ಲೇ ಇದನ್ನು ಕಾಯ್ತಾ ಇದ್ದಂತಹ ಮೊದಲ ವಿಜಯೋತ್ಸವ ಕಂಬಳವನ್ನು ಕಾಯ್ತಾ ಇದ್ದಂತಹ ಪೇಟ ಆ ಸಂಘಟನೆ ಒಂದಿಷ್ಟು ಫೋಟೋಗಳನ್ನು ತೆಗೆದುಕೊಂಡು ಸುಪ್ರೀಂ ಕೋರ್ಟ್ನ ಬಾಗಿಲನ್ನು ತಟ್ಟಿದೆ. ಪಾಯಿಂಟ್ ಇರೋದು, ಕೇಂದ್ರ ಸರ್ಕಾರ ಹೊರಡಿಸಿರುವಂಥ ಸುಗ್ರೀವಾಜ್ಞೆಯನ್ನು ಪುರಸ್ಕರಿಸಬಾರ್ದು ಸುಪ್ರೀಂ ಕೋರ್ಟ್ ಅಂತ. ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರವನ್ನು ಕೂಡ ಸೇಮ್ ಟೈಮ್ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೊಡಬೇಕು ಅಂಥೇಳಿ ಇವತ್ತು ಆಕ್ಷೇಪವನ್ನು ಕೂಡ ಸಲ್ಲಿಸಿದೆ. ಈ ನಿಟ್ಟಿನಲ್ಲಿ ಪೇಟ ಸಲ್ಲಿಸಿರುವಂತಹ ಈ ಒಂದು ಆಕ್ಷೇಪ ಬರುವ ದಿನಗಳಲ್ಲಿ ಯಾವ ರೀತಿಯ ತಿರುವನ್ನು ಪಡೆದುಕೊಳ್ಳುತ್ತೆ ಎನ್ನುವುದು ಬಹಳ ಪ್ರಮುಖವಾಗಿರುವಂಥ ವಿಚಾರ. ರಾಜ್ಯ ಸರ್ಕಾರ ಈ ಬಗ್ಗೆ ದೃಢ ನಿಲುವನ್ನು ಹೊಂದಿದೆ. ಯಾವುದೇ ಕಾರಣಕ್ಕೂ ನಾವು ಪೇಟವನ್ನು ಯಾವುದೇ ಕಾರಣಕ್ಕೂ ನಾವು ಕಂಬಳವನ್ನು ವಿರೋಧಿಸುವಂಥ ಚಾನ್ಸೇ ಇಲ್ಲ ಅಂತ ಹೇಳಿದೆ. ಮುಖ್ಯಮಂತ್ರಿಗಳು ಕೂಡ ಮಂಗಳೂರಿನಲ್ಲಿ ನಿನ್ನೆ ಬಂದಾಗ ಕೂಡ ಅದನ್ನೇ ಹೇಳಿದರು, ನಾವು ಕಂಬಳದ ಪರವಾಗಿದ್ದೇವೆ ಎನ್ನುವಂಥ ಒಂದು ಮಾತು. ಇಷ್ಟೆಲ್ಲ ಆದರೂ ಕೂಡ ಪೇಟ ನ್ಯಾಯಾಲಯದ ಮೂಲಕ ಏನಾದರೂ ಹೊಸ ಸೂಚನೆಯನ್ನು, ಹೊಸ ಬದಲಾವಣೆಯನ್ನು ತರಬಹುದಾ ಇಂಥ ಹಲವು ಪ್ರಶ್ನೆಗಳುಂಟು. ಈ ಬಗ್ಗೆ ನಮಗೆ ಮಾತಾಡಲಿಕ್ಕೆ ತುಳುಪದ ಜನಪದ ಒಕ್ಕೂಟದ ಸಂಚಾಲಕರಾಗಿರುವಂಥ ಶ್ರೀಯುತ ಹರೀಶ್ ಅವರಿದ್ದರೆ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಾನು ಸ್ವಾಗತಿಸ್ತೇನೆ. ನಮಸ್ಕಾರ ಹರೀಶ್ ಅವರ. ಯಾಕೆ ನಿಮ್ಗೆ ಅನಿಸ್ತಾ ಉಂಟು ಏನಾದರೂ ಪ್ರಾಬ್ಲಮ್ ಆಗಬಹುದು ಅಂತ ನಿಮಗೆ ಎಲ್ಲೋ ಒಳ ಮನಸ್ಸು ಹೇಳ್ತಾ ಇದೆಯಾ? ಇಲ್ಲ, ಅಂಥದ್ದು ಏನು ಆಗೋದಿಲ್ಲ. ಯಾಕೆಳಿದ್ರೆ ಈಗ ಪ್ರಾಣಿ ದಯಾ ಸಂಘದವರು ಅಥವಾ ನೀವು ಪೇಟ ಅಂತೇಳಿ ಏನು ಕರಿತೀರಾ, ಅವ್ರು ಹೋಗಿರುವಂಥ ಏನು ಉದ್ದೇಶಗಳು ಒಳ್ಳೆಯದೇ, ಅದರಲ್ಲೇನು ಕೆಟ್ಟದಂತ ನಮಗೆ ಅನಿಸೋದಿಲ್ಲ. ಬಟ್ ನಮ್ಮ ಕಂಬಳವನ್ನು ಅದು ಏನು ಕಾನೂನು ಬಾಹಿರ ಅಂತ ಹೇಳುವಂಥ ಯಾವುದೇ ವ್ಯವಸ್ಥೆಗಳು ಅವರಲ್ಲಿ ಇಲ್ಲ ಅಂತ ನಾನು ಭಾವಿಸ್ತೇನೆ. ಹಾಗಿದ್ರೆ ಕಂಬಳದಲ್ಲಿ ಕೋಣಗಳಿಗೆ ಒಂದು ಚೂರು ಕೂಡ ನೋವು ಅಥವಾ ಹಿಂಸೆ ಆಗುವುದಿಲ್ಲ ಅಂತೇಳಿ ನೀವು ದೃಢ ವಿಶ್ವಾಸವನ್ನು ಹೊಂದಿದ್ದೀರಿ? ಹೌದು, ಖಂಡಿತವಾಗಿ. ಸೊ ಪೇಟಕ್ಕೆ ಅದು ಗೊತ್ತಿಲ್ಲದೆ ಇದ್ದ ಕಾರಣ ಅದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಅಂತೇಳಿ ಪಾಯಿಂಟ್. ಖಂಡಿತವಾಗಿ. ಓಕೆ, ಅವರು ಹಾಗೆ ತೆಗೆದಿರುವಂಥ ಕೆಲವು ಫೋಟೋಗಳು ನಿಮ್ಗೇನು ಅನಿಸ್ತಾ ಉಂಟು? ಒಂಚೂರು ಆಗತ್ತೆ ಅಂತ ಹೇಳ್ತೀರಾ? ಇಲ್ಲ, ಯಾಕೆ ಹೇಳಿದ್ರೆ ನೀವು ಈ ಪ್ರಾಣಿಗಳು ಇರ್ಬೋದು ಅಥವಾ ಯಾವುದೇ ಹಿಂಸೆ ಅನ್ನುವಂಥದ್ದು ಅದು ಮಾನಸಿಕವಾಗಿರುವಂಥದ್ದು. ನಿಮ್ಮ ಉದ್ದೇಶ ಏನು ಅನ್ನುವಂಥದ್ದು ಸ್ಪಷ್ಟವಾಗಿರುವಂಥದ್ದು. ಈಗ ನಾವು ಕೋಣಗಳನ್ನು ಕಡಿಲಿಕ್ಕೆ ಕೊಂಡು ಹೋಗುವಂಥದ್ದಲ್ಲ, ಮಾಂಸ ಮಾಡಲಿಕ್ಕೆ ಕೊಂಡು ಹೋಗುವಂಥದ್ದಲ್ಲ. ನಾವು ಏನು ಮಾಡ್ತಾ ಇದ್ದೇವೆ ಹೇಳಿದ್ರೆ, ನಾವು ಅದನ್ನು ಕ್ರೀಡಾ ರೂಪದಲ್ಲಿ ನೀವು ತರಬೇತಿ ಕೊಡ್ತೀರಿ. ಈಗ ಕ್ರೀಡಾಪಟುಗಳಿಗೆ ತರಬೇತಿ ಕೊಡ್ತೀರಿ. ತರಬೇತಿ ಕೊಡುವಾಗ ನೀವು ಒಂಚೂರು ಹಿಂಸೆಯನ್ನು ಕೊಡ್ತೀರಾ, ಅದು ಹಿಂಸೆ ಅಂತೇಳಿ ಬರುವುದಿಲ್ಲ. ನೀವು ತರಬೇತಿ ನೀಡುವಾಗ ಏನು ಕಠಿಣ ಪರಿಶ್ರಮಕ್ಕೆ ಏನು ಒಗ್ಗಿಕೊಳ್ಳುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ತೀರಾ, ಅದು ಟ್ರೈನಿಂಗ್ ಹೊರತು ಅದು ಯಾವಾಗಲೂ ಕೂಡ ಏನು ಹಿಂಸೆ ಅನ್ನುವಂಥ ವ್ಯಾಖ್ಯೆಗೆ ಬರುವುದೇ ಇಲ್ಲ. ಈಗ ನೋಡಿ, ಪ್ರಾಣಿಗಳನ್ನು ನೀವು ಕಡಿಯೋದಿರ್ಬೋದು ಅಥವಾ ಕೊಲ್ಲುವುದಿರ್ಬೋದು, ಇಂಥ ಸಂದರ್ಭಗಳಲ್ಲಿ ನೀವು ಏನು ಅವುಗಳಿಗೆ ಆಗುವಂಥ ರಕ್ತದ ಗಾಯಗಳು ಇನ್ನಿತರ ವಿಚಾರಗಳಿರ್ಬೋದು, ಆವಾಗ ಅದು ಹಿಂಸೆಯ ರೂಪಕ್ಕೆ ಬರುತ್ತೆ. ಬಟ್ ಇಲ್ಲಿ ಏನಾಗಿದೆ ಹೇಳಿದರೆ, ಇಲ್ಲಿ ಉದ್ದೇಶ ಏನಿದೆ ಸ್ಪಷ್ಟವಾಗಿದೆ. ನಾವು ಆ ಕೋಣಗಳನ್ನು ಸಾಕುವಂಥದ್ದು, ಮಕ್ಕಳ ರೀತಿಯಲ್ಲಿ ಸಾಕುವಂಥದ್ದು, ಆನಂತರ ಅದನ್ನು ಒಂದು ಸೀಮಿತ ಅವಧಿಗೆ ಅಥವಾ ಸೀಮಿತ ಚೌಕಟ್ಟಿನೊಳಗೆ ನಾವು ಕ್ರೀಡೆಗೆ ಬಳಸುವಂಥದ್ದು. ನೀವು 365 ದಿವಸ ಕೂಡ ಒಂದು ಕೋಣವನ್ನು ಯಾವ ರೀತಿ ಮಕ್ಕಳ ರೀತಿಯಲ್ಲಿ ಸಾಕಿಕೊಂಡು ಅದನ್ನು ಯಾವತ್ತೂ ಕೂಡ ನೀವು ನೋವು ಮಾಡುವಂಥ ಇಂಟೆನ್ಷನಲ್ಲಿ ಇಲ್ಲವೇ ಇಲ್ಲ. ಅದಕ್ಕೆ ನಾವು ಹಿಂಸೆ ಮಾಡಬೇಕು, ಅದಕ್ಕೆ ನಾವು ಏನು ಕೆಟ್ಟದನ್ನು ಮಾಡಬೇಕು ಅನ್ನುವಂಥದ್ದು. ಮತ್ತು ನೀವು ಎಲ್ಲಾದರೂ ನೋಡಿದ್ದೀರಾ, ಈಗ ಕೋಣದ ಈ ಓಟ ನಡೀತಾ ಇರುವಾಗ ಯಾರಾದರೂ ಕೋಣದ ಇದರಿಂದಾಗಿ ಸಿಟ್ಟಿನಿಂದ ಸತ್ತಿದ್ದು ಅಥವಾ ಕೋಣಗಳು ಸತ್ತಿದ್ದು ಏನಾದರೂ ನೋಡಿದ್ದೀರಾ? ಇಲ್ಲ. ಈಗ ಇಲ್ಲಿ ಏನಾಗುತ್ತೆ ಹೇಳಿದ್ರೆ, ಈ ಪೇಟದವರು ಅಥವಾ ಯಾವುದೇ ಸಂಘಟನೆಗಳು ಏನಿರ್ತಾರೆ ಹೇಳಿದ್ರೆ, ಈಗ ನಾವು ಸುಪ್ರೀಂ ಕೋರ್ಟ್ ಕದ ತಟ್ಬೋದು, ಅಲ್ಲಿ ಸುಪ್ರೀಂ ಕೋರ್ಟನ್ನು ಅದನ್ನು ಮನವರಿಕೆ ಮಾಡುವಂಥ ಕೆಲಸ ಈಗ ಏನು ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಈ ಕಂಬಳ ಸಂಘಟನೆಗಳ ಪರವಾಗಿ ಯಾರೆಲ್ಲ ಇದ್ದಾರೆ, ಇವರು ಆ ಕೆಲಸವನ್ನು ಮಾಡಬೇಕಾಗತ್ತೆ. ಈಗ ನೀವು ಯಾವುದೇ ಕೋರ್ಟ್ ಜಜ್ಮೆಂಟ್ಗೆ ಹೋದಾಗ ಅದು ಒನ್ ಸೈಡೆಡ್ ಜಜ್ಮೆಂಟ್ಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಯಾಕಂದರೆ ನೀವು ವಿರೋಧ ಮಾಡಿಲ್ಲ ಅಂದರೆ, ಈಗ ನಮ್ಮ ಏನು ಭಾರತದ ಸುಪ್ರೀಂ ಕೋರ್ಟ್ ಇರ್ಬೋದು ಅಥವಾ ಇನ್ನಿತರ ಕೋರ್ಟ್, ಅದು ತುಂಬ ಕಾಸ್ಟ್ಲಿ. ಅಂದರೆ ನೀವು ಇಲ್ಲಿಂದ ಡೆಲ್ಲಿ ಹೋಗಬೇಕು, ಅದು ಹೈಕೋರ್ಟ್ ಆದರೂ ಕೂಡ ನೀವು ಬ್ಯಾಂಗ್ಳೂರ್ ಹೋಗಬೇಕು. ತುಂಬ ಜನ ಹೋರಾಟ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಹೋರಾಟ ಮಾಡಿ ಏನು ನ್ಯಾಯ ಸಿಗಲಿಕ್ಕೆ ಅಥವಾ ಜಯವನ್ನು ಕಾಣಲಿಕ್ಕೆ ಪ್ರಯತ್ನಗಳು ಆಗಿದೆ. ಆ ಪ್ರಯತ್ನ ಇನ್ನೂ ಕೂಡ ಮುಂದುವರಿಯುತ್ತೆ ಅಂತೇಳಿ ಪುತ್ತೂರಿನ ಒಬ್ಬರು
ಹೋರಾಟದ ಬಹಳ ಮುಂಚೂಣಿಯಲ್ಲಿರುವಂಥ ಒಬ್ಬರು ನಾಯಕರು ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಆದ್ದರಿಂದ ನಾವು ಹೋರಾಟ ಖಂಡಿತವಾಗಿ ಮಾಡ್ತೇವೆ, ಯಾವುದೇ ಹಂತದಲ್ಲಿ ಕೂಡ ಪೇಟೆ ಎಲ್ಲಿ ಹೋಗುತ್ತೋ ಅಷ್ಟು ಹೋರಾಟವನ್ನು ನಾವು ಮಾಡ್ತೇವೆ ಎನ್ನುವಂಥ ಒಂದು ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ನಿಮಗೆ ಪ್ರಶ್ನೆ ಇರೋದು, ಈ ಫೋಟೋಗಳೇನು ಅವ್ರು ತೆಗೆದಿದ್ದಾರೆ ಅದು ತೆಗ್ದಿರು ಬಂದು ಅನಿಸ್ತಾ ಉಂಟು ಅಥವಾ ಜಸ್ಟ್ ಹೈಪ್ ಮಾಡಲಿಕ್ಕೆ ಏನಾದರೂ ಹಾಗೆ ಆಗಿರ್ಬೋದು ಅಂತ ಅನಿಸ್ತಾ ಉಂಟು? ಇಲ್ಲ, ಈಗ ಸಾಮಾನ್ಯವಾಗಿ ನೀವು ಈ ಓಟ ಮಾಡುವಾಗ ನೀವು ಕೋಣದ ಓಟವನ್ನು ನೋಡಿರ್ಬೋದು. ಅಲ್ಲಿ ಅವರು ಹೇಳಿರೋ ರೀತಿಯಲ್ಲಿ ರಕ್ತ ಬರುವಂಥದ್ದು ಇಂಥದ್ದೇನಿಲ್ಲ. ಈಗ ಸಾಮಾನ್ಯವಾಗಿ ಈ ಕೋಣಗಳನ್ನು ಯಾವ ರೀತಿ ಸಾಕ್ತಾರೆ ಹೇಳಿದರೆ, ಅದಕ್ಕೆ ಎಣ್ಣೆ ಎಲ್ಲ ಹಾಕಿ ಅದು ಅದರ ಚರ್ಮ ಹೆಂಗಿರುತ್ತೆ ಹೇಳಿದರೆ, ನೀವು ಈ ಎಕ್ಸಸೈಸ್ ಮಾಡೋರು ನೋಡಿರ್ಬೋದು, ಗೋದ ಅಂತೇಳಿ ನಾವು ಏನು ಕರಿತೇವೆ, ಅಥವಾ ರೆಸ್ಲಿಂಗ್ ಇಂಥದ್ದೆಲ್ಲ ಮಾಡುವಂಥವರು, ಅಥವಾ ನೀವು ಬಾಡಿ ಬಿಲ್ಡಿಂಗ್ ಮಾಡೋರು ಕೂಡ ಇರ್ಬೋದು. ಈ ವೀಕ್ಷಕರ ಅಭಿಪ್ರಾಯವನ್ನು ಸ್ವೀಕರಿಸೋಣ. ನಮಸ್ಕಾರ. ನಮಸ್ತೆ. ಹಲೋ. ಹಲೋ, ನಮಸ್ಕಾರ. ನಿಮ್ಮ ಧ್ವನಿ ಕೇಳಿಸ್ತಾ ಉಂಟು, ಮಾತನಾಡಿ. ಹಲೋ ಸರ್, ಹೇಳಿ. ಇದು ಕಂಬಳ ಆದ ಬಗ್ಗೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಹಾಂ, ಹೇಳಿ. ಹಲೋ, ಕೇಳಿಸ್ತಾ ಉಂಟು, ಹೇಳಿ. ಈಗ ಏನು ಪೇಟದವ್ರು ಏನು ಮಾಡ್ಬೇಕಂತ ಹೊರಟಿದ್ದಾರೆ? ಹಾಂ, ಓಕೆ, ನಿಮ್ಮ ಪಾಯಿಂಟ್ ಸರಿ, ಧನ್ಯವಾದ. ನಿಮ್ಮ ಪಾಯಿಂಟ್ ಕನ್ಸ್ಟ್ರಕ್ಟಿವ್ ಆಗಿದ್ದರೆ ಮಾತು ದಯವಿಟ್ಟು ಕಾಲ್ ಮಾಡಿ ಅಭಿಪ್ರಾಯನ ಹೇಳಿ. ಪೇಟದವರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಎನ್ನುವುದು ಅದು ಪೇಟದವರಿಗೆ ಸಂಬಂಧಪಟ್ಟದ್ದು. ಅವರು ಸ್ಪಷ್ಟವಾಗಿದ್ದಾರೆ, ಅವರು ಕಂಬಳ ಆಗಬಾರ್ದು ಎನ್ನುವಂಥ ಒಂದು ನಿಲುವನ್ನು ತಳೆದಿದ್ದಾರೆ. ಆದ್ದರಿಂದ ಅದಕ್ಕೆ ಯಾವುದೇ ಹಂತದಲ್ಲಿ ಒಂದು ಚಿಕ್ಕ ಕ್ಲೂ ಕೂಡ ಸಿಕ್ಕಿದರೆ ಹಿಂಸೆ ಆಗತ್ತೆ ಅಂತೇಳಿ ಅವರಿಗೊಂದು ಸಣ್ಣ ಹುಡುಕ್ತಾ ಇರ್ತಾರೆ ಅವರು ಬಹುಶಃ, ಅದರಲ್ಲಿ ಸಂಶಯನೇ ಇಲ್ಲ. ಅವರು ಪ್ರತಿ ಕಂಬಳಕ್ಕೆ ಒಂದಷ್ಟು ಜನರನ್ನು ತಮ್ಮ ಪರವಾಗಿರುವನ್ನು ಕಳಿಸಿಕೊಂಡು ಎಲ್ಲಿಯಾದರೂ ಏನಾದರೂ ಘಟನೆಗಳು ಆಗತ್ತಾ, ಮೂಲೆಯಲ್ಲಿ ಕಾದ ಅವರ ಉದ್ದೇಶನೇ ಅಷ್ಟು. ಹೇಗೆ ಒಬ್ಬ ಛಾಯಾಗ್ರಾಹಕ ಒಳ್ಳೆಯ ಕಂಬಳದ ಫೋಟೋ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೋ, ಹಾಗೆ ಎಲ್ಲಿ ಹಿಂಸೆಯ ಇಲ್ಲದು ಒಂದು ಚಿಕ್ಕ ತುಣುಕು ಸಿಗತ್ತಾ ಅಂತೇಳಿ ಅವರು ಕಾಯ್ತಾ ಇರ್ತಾರೆ. ಸೊ ಅದು ಪ್ರೂವ್ ಆಗಿದೆ. ಮತ್ತೊಂದು ವೀಕ್ಷಕರ ಅಭಿಪ್ರಾಯವನ್ನು ಸ್ವೀಕರಿಸ್ತೇವೆ. ನಮಸ್ಕಾರ. ನಮಸ್ಕಾರ, ಹೇಳಿ. ಹೇಳಿ ಇದು ಹೇಮಂತ್ ಅಂತ ಬರ್ಕೊಳ್ಳೋದಿಲ್ಲ. ಹೇಳಿ, ಮಾತಾಡಿ. ಅಲ್ಲ, ಇದು ಈಗ ನಮಗೊಂದು ಜನಪದ ಕ್ರೀಡೆ ಅಲ್ಲ? ಹೌದು ಹೌದು. ಅದಕ್ಕೆ ಅವರು ಹಾಗೆಲ್ಲ ಇದು ಮಾಡ್ಬೋದಲ್ಲ? ಈಗ ಎಷ್ಟೊಂದು ಪ್ರಾಣಿ ಹಿಂಸೆ ಎಲ್ಲ ಆಗ್ತಾ ಉಂಟು, ಅದನ್ನೆಲ್ಲ ಅವರು ಇದು ಮಾಡಿಬಿಟ್ಟು ಇದು ಬರೀ ಒಂದು ನಮ್ಮ ಅವ್ರ ಕೋಣವನ್ನು ತಮ್ಮ ಮಕ್ಕಳಾಗಿ ಸಾಕ್ತಾರೆ. ಅವ್ರು ಹೇಳಿದಾಗೆಲ್ಲ ಅದು ಹೊಡಿತಾರೆ, ಹಾಗಿಲ್ಲ ಏನಿಲ್ಲ. ಅಷ್ಟೊಳ್ಳೆ ಸಾಕು ನಮ್ಮ ಕೋಣವನ್ನು. ಒಂದು ದಿನ ವರ್ಷಕ್ಕೆ ಒಂದು 3 ತಿಂಗಳು ಇರ್ಬೋದು ಇದು ಕಂಬಳೋತ್ಸವ ಅಂತ ಹೇಳಿ, ಕಂಬಳ. ನಿಜ. ಹೌದು, ಅದು ನಾವು ಆಚರಣೆ ಮಾಡಿದಾಗ ಅದಕ್ಕೆ ಎಲ್ಲರೂ ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಎಲ್ಲರೂ ಒಟ್ಟಾಗಿ ದಂಪತಿ ಹೊಡಿಸ್ಬೇಕು ನಾವು. ಕರೆಕ್ಟ್. ಎಸ್, ಪೇಟದ ವಿರುದ್ಧ ಮತ್ತೊಮ್ಮೆ ಹೋರಾಟ ಆಗಬೇಕು ಅಂತ ಹೇಳ್ತೀರಿ. ಮತ್ತೊಮ್ಮೆ ಒಳ್ಳೆ ಅದು ಅಂದ್ರೆ ಇದು ಕೇವಲ ಕೋಣ ಮಾಲೀಕರು ಮತ್ತೆ ಒಂದು ಕಂಬಳ ಅಭಿಮಾನಿಗಳು ಮಾತ್ರ ಮಾಡ್ತಿದ್ದಾರೆ. ಫುಲ್ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಜನತೆಗೆಲ್ಲ ಇದು ಅರ್ಥ ಆಗುವಾಗೆ ಮಾಡಿ ಒಂದು ಫುಲ್ ಇದರಿಂದ ಜೋಕ್ಸ್ ಎಲ್ಲ ಆಗ್ಬೇಕು. ನಮ್ಮ ಪರಮ ಪೂಜ್ಯ ಇವರು ಸ್ವಾಮೀಜಿಗಳು, ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು, ಇವರೆಲ್ಲ ಈ ಒಂದು ಪ್ರತಿಭಟನೆಗೆ ನಮ್ಮೊಡನೆ ಕೈ ಜೋಡಿಸಿದ್ರೆ ಖಂಡಿತ ಯಶಸ್ವಿ ಆಗ್ತದೆ. ಎಸ್ ಕರೆಕ್ಟ್. ಯು ಆರ್ ರೈಟ್. ನನ್ನ ಭಾವನೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ನಿಮ್ಮ ಪಾಯಿಂಟ್ ಅರ್ಥ ಆಯಿತು. ನಮ್ಮ ಜನ ಎಷ್ಟರ ಮಟ್ಟಿಗೆ ಬೀದಿಗೆ ಇಳಿತಾರೆ ಗೊತ್ತಿಲ್ಲ, ಆದರೆ ಕಂಬಳ ವಿಷಯ ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನೆಗಳು ಈ ಹಿಂದೆನೂ ಆಗಿದೆ. ವಿವಿಧ ಕಾಲೇಜುಗಳ ವಿದ್ಯಾರ್ಥಿನಿಯರು ಸಾಕಷ್ಟು ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ನಮಗೆ ನೆನಪಿದರೆ ಮಂಗಳೂರಿನ ಹೃದಯ ಭಾಗವಾಗಿರುವಂತಹ ಪ್ರದೇಶ, ಸಿಗ್ನಲ್ ಲೈಟ್ ಹತ್ತಿರನೇ, ವೆನ್ಲಾಕಿಂದ ಎದುರಿಗಿರುವಂಥ ಪ್ರದೇಶ, ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು. ನೆನಪಿರ್ಬೋದು, ಅಲ್ಲಿ ನಿಂತ್ಕೊಂಡು, ವಾಹನದ ಮೇಲೆ ನಿಂತ್ಕೊಂಡು ಒಂದಿಷ್ಟು ಭಾಷಣಗಳು, ಒಂದಿಷ್ಟು ಪ್ರೇರೇಪಣೆ ಹೇಳಿಕೆಗಳೆಲ್ಲ ನಡೆದಿತ್ತು. ಅದರ ಮುಂದೆ ಕೂಡ ಕೋಣವನ್ನೇ ತೆಗೆದುಕೊಂಡು ಒಂದು ಪಾದಯಾತ್ರೆ ಕೂಡ ಆಗಿತ್ತು, ಜ್ಯೋತಿಯಿಂದ ಕೇಂದ್ರ ಮೈದಾನ ತನಕ. ಇದೆಲ್ಲ ಆಗ್ತಾ ಉಂಟು. ಬಟ್ ಸ್ಟಿಲ್ ನೀವು ಹೇಳಿದ್ರಿ ಪ್ರತಿಭಟನೆ ಆಗಬೇಕು ಅಂತೇಳಿ. ಓಕೆ, ಮತ್ತೊಂದು ಕರೆಯನ್ನು ಸ್ವೀಕರಿಸ್ತಾ ಇದ್ದೇವೆ. ನಮಸ್ಕಾರ. ಹಲೋ. ಹೇಳಿ, ಕೇಳಿಸ್ತಾ ಉಂಟು, ಹೇಳಿ. ಹಲೋ, ಮಾತಾಡಿ, ನಿಮ್ಮ ಧ್ವನಿ ಕೇಳಿಸ್ತಾ ಉಂಟು. ಹಲೋ. ನಮಸ್ತೆ ಸರ್. ನಮಸ್ತೆ, ಹೇಳಿ. ಏನಿಲ್ಲ ಸರ್, ಇವಾಗ ಪೇಟದ ವಿಷಯ ಬರ್ತಾ ಇದೆ ಅಲ್ಲ? ಹೌದು. ಈ ಪೇಟದವರಂದ್ರೆ ಅವರೊಂದು ಶ್ರೀಮಂತ ಸಂಸ್ಥೆ, ಅದೊಂದು. ಅವರು ಒಂದು ಖಾಲಿ ನಮ್ಮ ಕಂಬಳ ಅಂತಲ್ಲ, ನಮ್ಮ ಭಾರತ ದೇಶದಲ್ಲಿ ಎಲ್ಲೆಲ್ಲ ಪ್ರಾಣಿಗಳ ಬಗ್ಗೆ ಒಂದು ಕ್ರೀಡೆಯಲ್ಲಿ ಉಪಯೋಗ ಮಾಡ್ತಾರೆ, ಅದಕ್ಕೆಲ್ಲ ವಿರೋಧ ಮಾಡೋದೇ ಅವ್ರದ್ದೊಂದು ಎಜೆಂಡಾ. ಅದನ್ನ ಅವ್ರದ್ದು ಸಂಸ್ಥೆದೊಂದು ಎಜೆಂಡಾ, ಪ್ರಾಣಿ ಇದ್ರದ್ದು.
ಮತ್ತೆ ಈಗ ಅವರು ಮೊನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕಿದ್ದಾರೆ. ಇವಾಗಲೇ ಮೊನ್ನೆ 4ನೇ ತಾರೀಕಿಗೆ ಒಂದು ಹಿಯರಿಂಗ್ ಇತ್ತು. 2ನೇ ಹಿಯರಿಂಗ್ ಇವತ್ತು ದಿವಸ ಇತ್ತು, 13ನೇ ತಾರೀಕಿಗೆ. ಮೊನ್ನೆ ಅವ್ರದ್ದೆಲ್ಲ ದೂರು ದಾಖಲೆ ಮಾಡಿದ್ದಾರೆ. ಅವ್ರ ದೂರಲ್ಲಿ ಮುಖ್ಯಾಂಶ ಏನಿತ್ತು ಅಂತ ಹೇಳಿದ್ರೆ, ನಮ್ದು ಈ ಅಮೆಂಡ್ಮೆಂಟ್ ಬಿಲ್ ಮಾಡಿದ ರೀತಿ ಸರಿಯಲ್ಲ, ಕಾನ್ಸ್ಟಿಟ್ಯೂಷನಲ್ ಅಲ್ಲ ಅಂತೇಳಿ ಅವ್ರದ್ದೊಂದು ಪ್ರಶ್ನೆ ಇತ್ತು. ಆ ಹೊತ್ತಿನಲ್ಲಿ ನಮ್ಮ 3 ಜನ ಜಡ್ಜರ ಕೋರ್ಟ್ ಅದು, ದೀಪಕ್ ಮಿಶ್ರಾ, ಚಂದ್ರಚೂಡ್ ಮತ್ತು ಕಾನ್ವಿಲ್ಕರ್ ಅಂತ ಹೇಳಿ ಜಡ್ಜರು. ಅಲ್ಲಿ ಇವರ ಇದೆಲ್ಲ ಆಲಿಸಿದ್ರು ಅವರು. ಆಮೇಲೆ ಹೇಳಿದ್ರು ಇವಾಗ ಅದು ಅಮೆಂಡ್ಮೆಂಟ್ ಬಿಲ್ ಇದಕ್ಕೆ ಸುಗ್ರೀವಾಜ್ಞೆ ಎಲ್ಲ ಕೊಟ್ಟದ್ದು ಅದಕ್ಕೆ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ. ನಾವು ಅವರಿಗೆ ಅವ್ರದ್ದು ವರದಿ ಕೇಳುವ ಅಂತ ಹೇಳಿ ಅವರು 13ಕ್ಕೆ ಇಟ್ಟಿದ್ರು. ಇವತ್ತು ಕೋರ್ಟ್ ನಲ್ಲಿ ಹಿಯರಿಂಗ್ ಬಂತು 2:30 ಗಂಟೆಗೆ. ಆ ಹೊತ್ತಿನಲ್ಲಿ ಇವರಿಗೆ ನೋಟಿಸ್ ಕಳಿಸಿದ್ರು. ಹಾಗೆ ಇವತ್ತು ವಕಾಲತ್ ಹಾಕಿದ್ರು. ಯಾವ್ದು ಸೆಂಟ್ರಲ್ ಗವರ್ಮೆಂಟ್ ಪರವಾಗಿ ಕೆ ವೇಣುಗೋಪಾಲ್ ಸಾಲಿಸಿಟರ್ ಜನರಲ್ ಮತ್ತು ಅಡಿಷನಲ್ ಸಾಲಿಸಿಟರ್ ಜನರಲ್ ಕೃಷ್ಣ ದೀಕ್ಷಿತ್ ಅಂತ ಹೇಳಿ ಅವರ ಪರವಾಗಿ ವಕಾಲತ್ ಹಾಕಿದ್ರು. ಕರ್ನಾಟಕದ ಪರವಾಗಿ ರಘುಪತಿ ಅಂತ ಅವರು ವಕಾಲತ್ ಹಾಕಿದ್ರು. ಆಮೇಲೆ ಅಶೋಕ್ ರೈ ಅಂದ್ರೆ ಉಗ್ರಹಿಣಿ ಕಂಬದ ಅಧ್ಯಕ್ಷರು ಅವರದ್ದು ಮೊನ್ನೆ ವಕಾಲತ್ ಹಾಕಿದ್ರು. ಇವತ್ತು ಅವ್ರದ್ದು ಅಡ್ಮಿಷನ್ ಆಕ್ಟ್ ಕೇಸು. ಇದೆಲ್ಲ ಪ್ರಕ್ರಿಯೆ ಇವತ್ತು ನಡೀತು. ಇದನ್ನು ನೆಕ್ಸ್ಟ್ 4 ಶುಕ್ರವಾರಕ್ಕೆ ಮುಂದೂಡಿದ್ದಾರೆ ಸರ್. ಓಕೆ, ಈಗ ಅವರ ಆಕ್ಷೇಪ ಏನು ಫೋಟೋ ತೆಗೆದಿದ್ದಾರಂತ ಸುದ್ದಿ ಇದೆ. ಕೆಲವು ಹಿಂಸೆ ಕೊಟ್ಟಂತ ಫೋಟೋ ನಮ್ಮ ಹತ್ರ ಇದೆ ಅಂತ ಅವರು ಹೇಳಿದ್ದಾರೆ. ಅದು ನಿಜಾನ? ಅದು ಹೇಗಂತ ಹೇಳಿದ್ರೆ ಅವರು 2014ರಲ್ಲಿ 3 ಕಂಬಳ ನೋಡಿದ್ದಾರೆ, ಇನ್ಸ್ಪೆಕ್ಷನ್ ಮಾಡಿದ್ದಾರೆ, ಹೈಕೋರ್ಟ್ ಪರ್ಮಿಷನ್ ತಗೊಂಡು. SP ಅವರ ಕಣ್ಗಾವಲಲ್ಲಿ ಅವರನ್ನ ರಕ್ಷಣೆ ತಂದು 3 ಕಂಬಳ ಆ ಸಮಯದ ಫೋಟೋ ವಿಡಿಯೋಸ್ ಎಲ್ಲ ಅವ್ರ ಹತ್ರ ಇದ್ದೆ. ಈ ಸಾರಿ ಅವರು ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವರು ನನ್ನ ಲೆಕ್ಕದಲ್ಲಿ ಅವರು ಬಂದಿರ್ಲಿಕ್ಕಿಲ್ಲ. ಎಲ್ಲಾ ನ್ಯೂಸ್ ಚಾನೆಲ್ ಅಲ್ಲಿ, ನ್ಯಾಷನಲ್ ನ್ಯೂಸ್ ಚಾನೆಲ್ ಅಲ್ಲಿ ಕಂಬಳದ ನ್ಯೂಸ್ ಚಾನೆಲ್ ಮೊನ್ನೆ ಮೂಡುಬಿದಿರೆಗೆ ಬಂದಿದ್ರು. ಅವ್ರ ಕಂಬಳದ ಬಗ್ಗೆ ವಿಡಿಯೋ ಎಲ್ಲ NDTV ಮತ್ತೆ ಟೈಮ್ಸ್ ಎಲ್ಲ ಬಂದಿದೆ. ಅದ್ರದ್ದು ಎಡಿಟ್ ಮಾಡಿ ಏನೋ ಫೋಟೋದೊಟ್ಟಿಗೆ ಅವ್ರದ್ದು ಹಳೆಯದು ದೂರುಗಳನ್ನು ಅದಕ್ಕೆ ದಾಖಲು ಮಾಡಿದ್ದಾರೆ ಅಂತ ಹೇಳಿ ನಂದೊಂದು ಅನಿಸಿಕೆ ಸರ್. ಓಕೆ, ಹಾಗಿದ್ರೆ ಮೂಡುಬಿದ್ರೆಯಲ್ಲಿ ನಡೆದಂತ ಕಂಬಳದ ಏನು ಫೋಟೋ ಇರ್ಲಿಕ್ಕಿಲ್ಲ ಹಿಂಸೆದ್ದು ಅಂತ ನಿಮ್ಗೆ ಗ್ಯಾರಂಟಿ ಇದೆ ಅಂದ್ರೆ ಆಗಲ್ಲ? ಮೂಡುಬಿದ್ರೆ ಕಂಬಳದಲ್ಲಿ ಇವಾಗ ನಮ್ಗೆ ಪ್ರಶ್ನೆ ಇರುವುದು ಹಿಂಸೆ ಮತ್ತು ಕ್ರೌರ್ಯ, ಈ 2ರ ನಡುವೆ ನಮಗೊಂದು ವ್ಯತ್ಯಾಸ ಬೇಕಾಗಿದೆ ಸರ್. ಹೌದು ನಿಜ. ಅಂದ್ರೆ ಅವ್ರು ಹೇಳುದು ಅನಗತ್ಯ ಹಿಂಸೆ ಮತ್ತು ಅನಗತ್ಯ ಸಂಕಟ. ಹೌದು ಅನ್ನೆಸೆಸರಿ ಪೇನ್ ಆರ್ ಅನ್ನೆಸೆಸರಿ ಸಫರಿಂಗ್ ಆಗ್ಬಾರ್ದು. ಅದೇ ನೆಸೆಸರಿ ಪೇನ್ ಅಂಡ್ ನೆಸೆಸರಿ ಸಫರಿಂಗ್ ಓಕೆ, ಅದ್ ಮಾಡ್ಬೋದು. ಈ ಕೋಣಗಳನ್ನು ನಾವು ಗದ್ದೆಯಲ್ಲಿ ಉಳುಮೆ ಮಾಡುವಾಗ ಒಂದು ಎಣೆಲ್ ಬೆಳೆಯಲ್ಲಿ ಒಂದು 30-40 ದಿವಸ ಉಳುಮೆ ಮಾಡ್ತೇವೆ. ಸುಗ್ಗಿ ಬೆಳೆಯಲ್ಲಿ ಒಂದು 10-15 ದಿವಸ ಉಳುಮೆ ಮಾಡ್ತೇವೆ. ಮೊಳಕೆ ಬೆಳೆಯಲ್ಲಿ ಒಂದು 7-8 ದಿವಸ ಉಳುಮೆ ಮಾಡ್ತೇವೆ. ಆ ಉಳುಮೆಯಲ್ಲಿ ಒಂದೊಂದು ಕೋಣಕ್ಕೆ ಮಿನಿಮಮ್ 25 ಪೆಟ್ಟು ಬೀಳ್ತದೆ. ಅದು ಅವರ ಲೆಕ್ಕದಲ್ಲಿ ಅಗತ್ಯದ ಹಿಂಸೆ ಅಂತ. ಈ ಕಂಬಳದಲ್ಲಿ ನಾವು ಅದಕ್ಕೆ 1-2 ಏಟು ಕೊಟ್ಟರು ಅದು ಅನಗತ್ಯ ಹಿಂಸೆ. ಇದರಲ್ಲಿ ಟೋಟಲ್. ಓಕೆ ಸರ್, ಇವತ್ತು 2:15 ಏನು ಹಿಯರಿಂಗ್ ಆಗಿತ್ತು, ನೆಕ್ಸ್ಟ್ ಯಾವಾಗ ಅದು ಪೋಸ್ಟ್ಪೋಂಡ್ ಆಗಿದೆ ಏನಾದ್ರು ಗೊತ್ತುಂಟಾ ಸರ್? ಎಜೆಂಟ್ಮೆಂಟ್ ಯಾವಾಗ ಆಗಿದೆ? ಅದು ಯಾವಾಗ ಎಜೆಂಟ್ಮೆಂಟ್ ಆಗಿದೆ ನೆಕ್ಸ್ಟ್ ಹಿಯರಿಂಗ್ ಅಂತ ಏನಾದ್ರು ಮಾಹಿತಿ? ಶುಕ್ರವಾರಕ್ಕೆ ಆಗಿದೆ ಸರ್. ಅವತ್ತು ಏನ್ ಆಗ್ಬಹುದು, ಜನರಿಗೆ ಏನು ಕುತೂಹಲ ಇದೆ ಆ ಬಗ್ಗೆ? ಕೋರ್ಟ್ ಕೇಳಿದೆ ಏನಂತ ಹೇಳಿದ್ರೆ, ಇದು ನ್ಯಾಯಸಮ್ಮತವಾಗಿದೆ. ಯಾವ್ದು ನಮ್ದು ಸುಗ್ರೀವಾಜ್ಞೆ ಮಾಡಿದ ದಾರಿ ಉಂಟಲ್ಲ ಸರ್, ಅಮೆಂಡ್ಮೆಂಟ್ ಬಿಲ್, ನ್ಯಾಯಸಮ್ಮತವಾಗಿದೆಯಾ, ಸಂವಿಧಾನ ಬದ್ಧವಾಗಿದೆಯಾ? 2 ಪ್ರಶ್ನೆ. ಅದಕ್ಕೆ 2 ಪ್ರಶ್ನೆಗಳು ಉತ್ತರ ಕೊಡ್ತಾರೆ ನಮ್ಮ ಕರ್ನಾಟಕ ಸರ್ಕಾರದ ಪರವಾಗಿ ಮತ್ತು ಅಲ್ಲಿದ್ದು ಸಾಲಿಸಿಟರ್ ಜನರಲ್ ಅವರು ಇಬ್ರು ಸೇರಿ ಕೊಡ್ತಾ ಇದ್ದಾರೆ. ಅದರ ಸದಾನಂದ ಗೌಡರು ಇವತ್ತು ನಿನ್ನೆ ಕೂಡ ಹೇಳಿದ್ರು, ಇವತ್ತು ಕೂಡ ಹೇಳಿದ್ರು, ನಮ್ಮ ಭಾರತ ಸರ್ಕಾರವು ಕಂಬಳದ ಪರವಾಗಿದೆ, ನಮ್ದು ಕರ್ನಾಟಕ ಸರ್ಕಾರವು ಕಂಬಳದ ಪರವಾಗಿದೆ. ಕೊಟ್ಟು ಕಂಬಳದ ಪರವಾಗಿ ನಿಲ್ಲುತ್ತೆ ಅಂತ ಹೇಳಿ ವಿಶ್ವಾಸ ಇದೆ ಅಂತ ಹೇಳಿ ನಮ್ಮ ಸಚಿವರು ಸದಾನಂದ ಗೌಡರು ಕೇಳಿದ್ರು. ಸರ್, ಕೊನೆಯ ಪ್ರಶ್ನೆ, ಹಾಗಾದ್ರೆ ಶುಕ್ರವಾರಕ್ಕೆಲ್ಲ ಮುಗಿಬಹುದು ಅಂತ ಅನಿಸ್ತಾ ಇದೆಯಾ? ಶುಭ ಸುದ್ದಿ ಬರ್ಬಹುದು ಅಂತ ಅನಿಸ್ತಾ ಇದೆಯಾ? ಏನಂದ್ರೆ ಕೋರ್ಟ್ ಅಲ್ಲ ಸರ್, ನಾವು ಹೇಗೆ ಹೇಳುತ್ತಾರೆ, ಶುಕ್ರವಾರದಲ್ಲಿ ಒಂದ್ ಸೈಡ್ ಆರ್ಗ್ಯುಮೆಂಟ್ ಆಗ್ಬಹುದು. ಆ ದಿವಸ ಏನಾದ್ರೂ ತೀರ್ಮಾನ ತಗೊಳ್ಳಿಕ್ಕಿಲ್ಲ. ಇನ್ನೊಂದು ಇದರಲ್ಲಿ ಪೇಟದವರಿಗೆ ಮತ್ತು ಇವರಿಗೆ ಕ್ರಾಸ್ ಆರ್ಗ್ಯುಮೆಂಟ್ ಇರ್ಬೋದು ಸರ್. ಓಕೆ, ಧನ್ಯವಾದ ಸರ್. ವೆರಿ ಕನ್ಸ್ಟ್ರಕ್ಟಿವ್ ಒಪಿನಿಯನ್ ಮತ್ತು ತುಂಬ ಒಂದು ತಾರ್ಕಿಕ ಇರುವಂಥ ವಿಚಾರ. ಮಾತನ್ನು ಕೇಳಿದ್ರೆ ನಿಮ್ಗೆ ಅನಿಸ್ತಾ ಉಂಟಾ ಬೇಗ ಮುಗಿಬಹುದು ಇದೆಲ್ಲ ಅಂತೇಳಿ ಅನಿಸ್ತಾ ಉಂಟಾ? ಏನು ಆಕ್ಷೇಪ ಬಂದಿದೆ, ಅವರು ಕೆಂಗೆಣ್ಣು ಬೀರಿದ್ದಾರೆ, ಎಲ್ಲ ಎಂಡ್ ಆಗ್ಬೋದು ಅಂತ ಅನಿಸ್ತಾ ಇದೆ? ಅದೇ ಅವರು ಈಗ ಏನು ನಮ್ಮ ಕಾಲರ್ ಹೇಳಿದರು ಅದೇ ರೀತಿಯಲ್ಲಿ
ಅದಂದರೆ ಕೋರ್ಟ್ ಅಂದ ತಕ್ಷಣ ಅಲ್ಲಿ ನೀವು ವ್ಯತ್ಯಯಗಳಿರುತ್ತೆ, ಅಂದರೆ ಅದರ ಸಮಯ ಸಂದರ್ಭ ಅವರಿಗೆ ಬೇಕಾಗೋ ಟೈಮ್, ಇದರಿಂದ ಇದು ಹೊರತಾಗಿ ಅಲ್ಲಿ ಜಜ್ಮೆಂಟ್ ನಮ್ಮ ಪರವಾಗಿ ಬರುತ್ತೆ. ಯಾಕೆ ಬರುತ್ತೆ ಹೇಳಿದರೆ, ಒಂದು ಕಡೆಯಿಂದ ನೀವು ಒಂದು ಕಲ್ಚರ್, ಒಂದು ಸಂಸ್ಕೃತಿಯನ್ನು ಜನಸಾಮಾನ್ಯರೊಟ್ಟಿಗೆ ಬೆರೆಸಿರುವಂಥ ಒಂದು ವ್ಯವಸ್ಥೆ ಏನಿದೆ ಅದನ್ನು ಉಳಿಸುವಂಥ ಪ್ರಯತ್ನ ಸುಪ್ರೀಂ ಕೋರ್ಟ್ ಮಾಡುತ್ತೆ ಅನ್ನೋದು ವಿಶ್ವಾಸ ಯಾವಾಗಲೂ ಇದೆ. ಈ ಬ್ರಿಟಿಷರು ಬಂದಾಗ ಏನು ಮಾಡಿದ್ರು, ಮೂಲತಃವಾಗಿ ನಿಮ್ಮ ಸಂಸ್ಕೃತಿಯನ್ನು ನಾಶ ಮಾಡಿದ್ರು. ಈಗ ಕುದುರೆ ರೇಸನ್ನು ಜನ ಈಗಲೂ ಒಪ್ಪಿಕೊಂಡಿದ್ದಾರೆ. ಯಾಕೆ? ಅದು ಬ್ರಿಟಿಷರು ಮಾಡ್ತಾ ಇದ್ರು ಅನ್ನುವಂಥದ್ದು. ನಮ್ಮ ಕಂಬಳವನ್ನ ಬ್ರಿಟಿಷರು ಉಳಿಸಿಲ್ಲ, ಆ ಕಾರಣಕ್ಕೋಸ್ಕರ ನಮ್ಮ ಕಂಬಳ ಕೆಟ್ಟದು, ಇದು ಕುದುರೆ ರೇಸ್ ಒಳ್ಳೇದು ಅನ್ನುವಂಥದ್ದು. ಬಟ್ ಇಲ್ಲಿರುವಂಥ ಹಿಂಸೆ ಅದು ಭಾರಿ ಸೀಮಿತ. ಇಲ್ಲಿ ಹಿಂಸೆ ಅನ್ನುವಂಥ ಪದವನ್ನು ಉಪಯೋಗಿಸಲೇಬಾರದು. ಯಾಕೆ ಹೇಳಿದ್ರೆ, ನೀವು ಪೋಷಣೆ ಪಾಲನೆ ಮಾಡುವಂಥದ್ದು, ಅದರ ಉದ್ದೇಶ ಏನಿದೆ ನೀವು ನೋಡಿ, ಬಾಕಿ ಬಿಟ್ಟು ನೀವು ಒಂದು ಕೋಣ, ಏನು ಕಂಬಳ ಓಡಿಸುವಂಥ ಕೋಣವನ್ನು ನೀವು ಅದು ಸಾಯೋ ತನಕ ಮನೇಲಿ ಇಟ್ಟಿರ್ತಾರೆ. ಅದನ್ನು ಈ ಕಟುಕರಿಗೆ ಅಥವಾ ಇದಕ್ಕೆ ಅದು ನಿರುಪಯುಕ್ತ ಆದಮೇಲೆ ಕೂಡ ಮಾರುವುದಿಲ್ಲ. ಯಾಕೆ ಮಾರುವುದಿಲ್ಲ ಹೇಳಿದ್ರೆ, ಅದು ಒಂದು ವೇಳೆ ನೀವು ಮಾರಿದ್ರೆ ಆ ರೀತಿಯಲ್ಲಿ, ಅಥವಾ ಅದನ್ನು ಏನು ನೀವು ಕೊಲ್ಲಲ್ಪಟ್ರೆ ಆ ಮನೆಗೆ ಮತ್ತೆ ಅದನ್ನು ಸಾಕಿದವರಿಗೆ ಅದು ಅಪಶಕುನ ಅನ್ನುವಂಥದ್ದು. ಆದ್ರಿಂದ ಅವ್ರು ಲಾಸ್ಟ್ ತನಕ ಅದನ್ನು ಭಾರಿ ಪ್ರೀತಿಯಿಂದ ಸಾಕಿ. ನೈಸ್ ಪಾಯಿಂಟ್. ಇನ್ನೊಂದು ವೀಕ್ಷಕರ ಅಭಿಪ್ರಾಯ ಸ್ವೀಕರಿಸ್ತೇವೆ. ನಮಸ್ಕಾರ. ಹಲೋ, ನಮಸ್ತೆ. ನಮಸ್ತೆ, ಹೇಳಿ ಹೇಳಿ ನಮಸ್ತೆ. ಹೇಳಿ ಹೇಳಿ ಸರ್, ಮಾತಾಡಿ. ಹಲೋ, ನಿಮ್ಮ ಧ್ವನಿ ಕೇಳಿಸ್ತಾ ಉಂಟು, ಮಾತಾಡಿ. ನಿಮ್ಮ ಹೆಸರು ಮತ್ತೆ ಪೇಟ ಸಂಸ್ಥೆಯವರು. ಹಲೋ, ಹೇಳಿ ಹೇಳಿ. ಪೇಟ ಸಂಸ್ಥೆಯವರು ಮುಂದೆ ಮೂಡುಬಿದ್ರೆ ಕಂಬಳ ಬಗ್ಗೆ ಹೇಳುವುದು. ಹೌದೌದು ಹೌದು ಹೌದು. ಮೊನ್ನೆ ಮೂಡುಬಿದ್ರೆ ಕಂಬಳದಲ್ಲಿ ಏನು ಹಿಂಸೆ ನಡೆಯಲಿಲ್ಲ. ಅದು ಎಲ್ರಿಗೂ ಗೊತ್ತಿದೆ. ಪೇಟದವರು ಹಾಗೆ ಹೇಳಿದ್ದಾರೆ ಅಂತ ಮಾಹಿತಿ. ಓಕೆ ಸರ್, ನೀವು ಟಿ ವಿ ವಾಲ್ಯೂಮ್ ಕಾಯ್ತಾ ಇದ್ದರೆ ನಮಗೆ ನಿಮ್ಮ ಕಾಲ್ ರಿಸೀವ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಕಂಟಿನ್ಯೂ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ದಯವಿಟ್ಟು ಫೋನಲ್ಲಿ ವಾಯ್ಸ್ ಸಿಗಿದ ಕೂಡಲೇ ನೀವು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಗೆಳೆಯರು, ಹಿತೈಷಿಗಳು, ಮನೆಯವರು ನೋಡ್ತಾ ಇರ್ತಾರೆ, ನಿಮ್ಮ ವಾಯ್ಸ್ ಕೇಳ್ತಾ ಇರ್ತಾರೆ. ಸೊ ಅದು ಹೇಳ್ತಾ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತೇವೆ. ವಿರಾಮದ ಬಳಿಕ ನಮ್ಮ ನಿರೀಕ್ಷೆ ಇತ್ತು ಈ ಬಾರಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ. ಆದರೆ ಪ್ರಾಬ್ಲಮ್ ಹೇಗಾಯಿತು, ಯಾಕಾಯಿತು, ಆ ಬಗ್ಗೆ ಚರ್ಚೆ ಮಾಡ್ತೀವಿ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ, ಒಂದು ಪುಟ್ಟ ವಿರಾಮದ ಬಳಿಕ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವೆದರ್ ಸೀಲ್, PVC ವಿಂಡೋಸ್, ಏಸ್ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್, ಡೈರಿ ಡೇ ಮತ್ತು ಪ್ಯಾರಾಗಾನ್ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ಸೊ ಕಂಬಳ ಎಲ್ಲವೂ ಸರಿಯಾಗಿ, ಎಲ್ಲ ತೊಡರುಗಳು ಸರಿಯಾಗಿ, ಯಾವುದೇ ರೀತಿಯ ಅಡಚಣೆಗಳು ಬರುವುದಿಲ್ಲ ಅಂತ ನಾವು ಭಾಳ ಖುಷಿಯಿಂದ ಇದ್ವಿ, ಭಾಳ ಸಮಾಧಾನದಿಂದ ಇದ್ವಿ, ಭಾಳ ದೊಡ್ಡ ರೀತಿಯಲ್ಲಿ ವಿಜಯೋತ್ಸವವನ್ನು ಆಚರಿಸಬೇಕು ಅಂತ ಇದ್ವಿ. ಆಚರಣೆ ಆಗಿದೆ, ಇಲ್ಲ ಅಂತಲ್ಲ, ಆಚರಣೆ ಆಗಿದೆ. ಆದರೆ ಅದರಲ್ಲಿ ಕೂಡ ಒಂದು ರೀತಿಯಲ್ಲಿ ಪೇಟ ತನ್ನ ಏನು ವರ್ತನೆಯನ್ನು ತೋರಿಸಿದೆ. ಪೇಟ ಕೆಲವು ಫೋಟೋಗಳನ್ನು ತೆಗೆದುಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಇವತ್ತು ಮಧ್ಯಾಹ್ನ 2:30ಕ್ಕೆ ಹಿಯರಿಂಗ್ ಇತ್ತು. ಅದು ನಾಡಿದ್ದು ಶುಕ್ರವಾರಕ್ಕೆ ಎಜೆಂಡ್ ಆಗಿದೆ, ಅಂದರೆ ಪೋಸ್ಟ್ಪೋಂಡ್ ಆಗಿದೆ. ನೋಡಬೇಕು ಯಾವ ರೀತಿಯಲ್ಲಿ ಅದು ಬದಲಾವಣೆಯನ್ನು ತರುತ್ತೆ. ಆದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಭಾಳ ಪ್ರಬಲವಾಗಿ ಈ ಕಂಬಳದ ಪರವಾಗಿ ಇರುವುದರಿಂದ ಮತ್ತು ಸುಗ್ರೀವಾಜ್ಞೆಯನ್ನು ಕೂಡ ಹೊರಡಿಸಿರುವುದರಿಂದ ಏನು ಆತಂಕ ಪಡುವಂಥ ಅಗತ್ಯ ಇಲ್ಲ ಅಂತ ಹೇಳಲಾಗ್ತಾ ಉಂಟು. ಕೇಂದ್ರ ಸಚಿವ ಸದಾನಂದ ಗೌಡ ಅವರು ಕೂಡ ಅದನ್ನು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಅದನ್ನು ಪ್ರತಿಪಾದಿಸಿದ್ದಾರೆ. ನಾವು ಯಾವುದೇ ರೀತಿಯಲ್ಲಿ ಕೂಡ ಕಂಬಳಕ್ಕೆ ಪರವಾಗಿದ್ದೇವೆ ಅಂತೇಳಿ. ಆದರೆ ಪೇಟ ತನ್ನ ಕೊನೆಯ ಕ್ಷಣಗಳ ಪ್ರಯತ್ನವನ್ನು ಮಾಡ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಉಂಟು. ಕರಾವಳಿಗರ ಕರೆಯನ್ನು ನಾವು ಸ್ವೀಕರಿಸ್ತಾ ಇದ್ದೇವೆ. ಆ ಮಧ್ಯೆ ನಮಗೆ ಹರೀಶ್ ಅವರು ಹೇಳ್ತಾ ಇದ್ರು, ಈ ಒಂದು ಸಂಸ್ಕೃತಿ ವಿಚಾರ ಅಂತೇಳಿ ಜನರಿಗೆ ಗೊತ್ತಿದೆ ಅಂತ ಹೇಳ್ತಿದ್ದೀರಾ ಅಥವಾ ಮುಂಚಿನಷ್ಟು ಆ ಟ್ರೆಂಡ್ ಇಲ್ಲ? ಆಗ ಒಬ್ಬರು ಕರೆ ಮಾಡಿದ್ರು, ಹೇಳಿದರು ಪ್ರತಿಭಟನೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ನಿಧಾನವಾಗಿ ಕಮ್ಮಿ ಆಗ್ತಾ ಉಂಟು ಅಂತ ಹೇಳ್ತೀರಾ? ಬಟ್ ಸ್ಟಿಲ್ ಇದೆ, ಅದೇ ಕಮ್ಮಿ ಆಗಿದೆ. ಈಗ ಪುನಃ ಅದಕ್ಕೆ ಬಂದಿದ್ದೇವೆ ನೆನಪಿಗೆ. ಈಗ ನೀವು ಮರೆತು ಬಿಡ್ತೀರಿ. ನೀವು ಎಕ್ಸಾಮ್ಗೆ ಸಾಮಾನ್ಯವಾಗಿ ನೀವು ಕಾಲೇಜುಗಳೆಲ್ಲ ಓದ್ತಾ ಇರ್ತೀವಿ, ಸ್ಕೂಲ್ ಕಾಲೇಜುಗಳಲ್ಲಿ ಸಾಮಾನ್ಯವಾಗಿ ನಾವು ಮರೆತು ಬಿಡ್ತೇವೆ. ಪುನಃ ಸ್ಟಾರ್ಟಿಂಗಿಂದ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದು ಕೂಡ ಅದೇ ರೀತಿಯಾಗಿದೆ. ನಮ್ಮ ಈ ತುಳುನಾಡು ಅಥವಾ ಏನು ನೀವು
ಕಾಸರಗೋಡು, ಮಂಗಳೂರು, ಉಡುಪಿ ಜಿಲ್ಲೆಗಳೇನಿತ್ತು, ಇಲ್ಲಿ ಮೂಲತಃವಾಗಿ ನಾವು ಕೃಷಿ ಸಂಸ್ಕೃತಿ ಹೊಂದಿದ್ದಂಥ ಒಂದು ಪರಂಪರೆ ಇದ್ದದ್ದು. ಬಟ್ ಯಾವಾಗ ನಮಗೆ ಇಲ್ಲಿ SEZಗಳು ಅಥವಾ UPCL ಇಂಥ ಉದ್ಯಮಗಳು ಏನೆಲ್ಲ ಬಂತು, ಅವುಗಳು ಬಂದಾಗ ನಮ್ಮ ಕೃಷಿ ಭೂಮಿಯನ್ನು ನಾಶ ಮಾಡ್ತು ಒಂದು ಕಡೆಯಿಂದ. ಇನ್ನೊಂದು ಕಡೆಯಿಂದ ಏನಾಯಿತು, ನಮ್ಮ ಭತ್ತ ಅಥವಾ ಇನ್ನಿತರ ಈ ಬೆಳೆಗಳೇನಿದೆ ಇದಕ್ಕೆ ವೈಜ್ಞಾನಿಕ ಬೆಲೆಯನ್ನು ಕೊಡಲಿಕ್ಕೆ ಈ ಸರ್ಕಾರಗಳಿಗೆ ವಿಫಲ ಆಯಿತು. ಅಂದರೆ ಅವರಿಗೆ ಕಾಮನ್ ಸೆನ್ಸ್, ನೀವು ಏನು ಆ ರೀತಿಯ ಒಂದು ಚಿಂತನೆ ಏನಿದೆ ಅದನ್ನು ಚಿಂತನೆಯನ್ನು ತರಲಿಕ್ಕೂ ಸಾಧ್ಯ ಆಗಲಿಲ್ಲ, ಅನುಷ್ಠಾನ ಮಾಡಲಿಕ್ಕೂ ಸಾಧ್ಯ ಆಗಲಿಲ್ಲ. ಈ ಕಾರಣದಿಂದ ಏನಾಯಿತು, ನಮ್ಮ ಈ ಭತ್ತದ ಕೃಷಿ ಸಂಸ್ಕೃತಿ ಅದು ಮೂಲೆ ಗುಂಪಾಯಿತು. ಈ ಭತ್ತದ ಕೃಷಿ ಸಂಸ್ಕೃತಿ ಯಾವಾಗ ಮೂಲೆ ಗುಂಪಾಯಿತು, ಆವಾಗ ಇಲ್ಲಿ ಆಚರಣೆ ಆಗ್ತಿದ್ದಂಥ ಕಂಬಳಗಳಲ್ಲಿ ಆಚರಣೆ ಆಗ್ತಿದ್ದಂಥ ಪೂಕರೆ ಉತ್ಸವಗಳಿರ್ಬೋದು ಅಥವಾ ಈ ನಿಮ್ಮ ಕೋಣ ಹೊಡಿಸೋ ಉತ್ಸವಗಳು, ಇದು ನಿಧಾನವಾಗಿ ತೆರೆಮರೆಗೆ ಸರಿಯಿತು. ಅದು ಎಷ್ಟರವರೆಗೆ ಆಯಿತು ಅಂತ ಹೇಳಿದರೆ, ಇದಕ್ಕೆ ಪೂರಕವಾಗಿ ನಮ್ಮ ಯಕ್ಷಗಾನ ಇದೆಲ್ಲ ಏನಿತ್ತು ಅದು ಎಲ್ಲವೂ ಒಂದು ಸಂದರ್ಭದಲ್ಲಿ ತೆರೆಮರೆಗೆ ಹೋಯ್ತು ಅನ್ನುವಂಥದ್ದು. ಆವಾಗ ಇಲ್ಲಿಯ ಜನಕ್ಕೆ ನಾವು ಏನೋ ಕಳ್ಕೊಂಡಿದ್ದೇವೆ, ನಾವು ತುಳುವರಾಗಿಲ್ಲ, ಅಥವಾ ಇಲ್ಲಿಯ ಈ ತುಳು ಸಂಸ್ಕೃತಿ ಏನಿತ್ತು ಅದು ಸೋಷಿಯಲ್ ಜಸ್ಟಿಸ್ ಮತ್ತು ಸತ್ಯ, ಧರ್ಮ, ಈ ರೀತಿ ಅಂದರೆ ಧರ್ಮದೈವ ಅಂತ ಏನು ಆರಾಧನೆ ಮಾಡ್ತಾರೆ, ನಾವು ತುಂಬ ಏನೋ ಕಳ್ಕೊಂಡಿದ್ದೇವೆ, ನಾವು ನಿಜವಾದ ಏನು ಒಂದು ಮನುಷ್ಯರಾಗಿಲ್ಲ ಅನ್ನುವಂಥ ಭಾವನೆಗಳು ಯಾವಾಗ ಮೊಳಕೆ ಹೊಡಲಿಕ್ಕೆ ಸ್ಟಾರ್ಟ್ ಆಯ್ತಾ, ಪುನಃ ಅವರು ಒನ್ಸ್ ಅಗೇನ್ ಅವರು ಏನು ಕಂಬಳದ ಹಿಂದೆ ಹೋದರು, ಯಕ್ಷಗಾನದ ಹಿಂದೆ ಹೋದರು, ಪುನಃ ಈ ಭತ್ತ ಕೃಷಿ ಅದು ಇದೆಲ್ಲ ಬರಬೇಕು, ಅದಕ್ಕೆ ಸರ್ಕಾರದ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ನೋಡಿ, ನಾವು ನಮ್ಮ ಕೃಷಿ ಇದು ಮತ್ತೊಮ್ಮೆ ರಿಜುವನೇಟ್ ಆಗಬೇಕು ಅನ್ನುವಂಥದ್ದು. ಇದು ಯಾಕೆ ಆಗ್ತಾಯಿದೆ ಹೇಳಿದರೆ, ಹಿಂದಿನ ದಿನಗಳಲ್ಲಿ ಏನಾಗಿತ್ತು, ನಾವು ಯಾರೋ ಬರೆದಿಟ್ಟಂಥದ್ದು ಅಥವಾ ಯಾರೋ ಹೇಳಿದ್ದನ್ನು ನಾವು ಏನು ಬಾಯಿಂದ ಬಾಯಿಗೆ ಅಥವಾ ವಿಚಾರದಿಂದ ವಿಚಾರಕ್ಕೆ ಅದನ್ನು ಪರಿವರ್ತನೆ ಮಾಡ್ಕೊಂಡು ಹೋಗ್ತಿದ್ದೆವು. ಬಟ್ ಈಗ ಏನಾಗಿದೆ ಹೇಳಿದರೆ, ನಿಮಗೆ ವಾಟ್ಸಪ್ಪು, TV ಮತ್ತು ಮೊಬೈಲ್, ಏನು ನಿಮ್ಮ ಬೇರೆ ಬೇರೆ ಈ ಮಾಧ್ಯಮಗಳೇನಿದೆ ಹೇಳಿದ್ರೆ, ನಾವು ಗ್ಲೋಬಲೈಸ್ಡ್ ವರ್ಲ್ಡ್ ಅಂತ ಹೇಳಿದರೆ ನಾವು ಇಲ್ಲಿಂದ ಅಮೇರಿಕಾ ಅಥವಾ ಅಮೇರಿಕಂದ ಇಲ್ಲಿ ಅಥವಾ ಇಲ್ಲಿಂದ ಬೇರೆದಕ್ಕೋ ನೇರವಾಗಿ ತಲುಪ್ತಾ ಇದ್ದೇವೆ. ಇಲ್ಲಿ ನಿಮಗೆ ಯಾವುದೇ ರೀತಿಯಾಗಿ ನೀವು ಯಾರನ್ನು ಮೋಸ ಮಾಡುವಂಥದ್ದು ಅಥವಾ ಸುಳ್ಳುಗಳನ್ನು ಹೇಳುವಂಥದ್ದು, ಪೋಣಿಸುವಂಥದ್ದು ಮಾಡಲಿಕ್ಕೆ ಆಗೋದಿಲ್ಲ. ಈಗ ಪೇಟ ಏನು ಮಾಡ್ತಾ ಇದೆ, ಅದು ಹಿಂದೆ ಸಕ್ಸಸ್ ಆಗ್ತಾ ಇತ್ತು. ಒಂದು ಸಂದರ್ಭದಲ್ಲಿ ಪೇಟದಂಥ ಸಂಘಟನೆಗಳೇನಿದ್ದಾವೆ, ನಾವು ಸರ್ವಿಸ್ ಅಥವಾ ನಾವು ಪ್ರಾಣಿಗಳ ಬಗ್ಗೆ ಕರುಣೆ ಇಂಥದ್ದೆಲ್ಲ ಮಾಡಿಕೊಂಡು ಸಕ್ಸಸ್ ಆಗ್ತಾಯಿತ್ತು. ನೀವು ಕಳೆದ ಸಲ ಮಡಿಕೇರಿಯಲ್ಲಿ 6 ಆನೆಗಳು ಸತ್ತೋದು ಎಲೆಕ್ಟ್ರಿಕಲ್ ಶಾಕಿಂದ, ಆವಾಗ ಇವರು ಹೋಗಿಲ್ಲ. ಅಥವಾ ನೀವು ಝೂಗಳಲ್ಲಿರ್ಬೋದು ಅಥವಾ ಪ್ರಾಣಿ ಇನ್ನಿತರ ವಿಚಾರಗಳಲ್ಲಿ ಹಿಂಸೆಗಳು ಆಗ್ತಾ ಇರುತ್ತೆ, ಅಲ್ಲಿಗೆ ಇವ್ರು ಹೋಗಲ್ಲ. ನಿಜವಾಗಿ ಎಲ್ಲಿ ಪ್ರಾಣಿಗಳ ಮೇಲೆ ಹಿಂಸೆ ಆಗ್ತಾ ಇದೆಯಾ ಅಲ್ಲಿ ಇವರು ಖಂಡಿತವಾಗಿ ಹೋಗಲ್ಲ. ಈಗ ನೋಡಿ, ನೀವು ಪ್ರಾಣಿಗಳನ್ನು ಕೊಲ್ಲುವಾಗ ಕೂಡ ಹಾಗೆ, ನೀವು ಮಾಂಸಕ್ಕಾಗಿಯೇ ಕೊಲ್ಬೋದು, ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ, ನೀವು ಈ ರೀತಿ ಮಾಡಬೇಕು. ಬಟ್ ಅಲ್ಲಿ ಇವ್ರು ಹೋಗಲ್ಲ. ಇವರು ಎಲ್ಲಿ ಹೋಗ್ತಾರೆ, ಇಲ್ಲಿ ನೋಡಿ, ಈಗ ಕಂಬಳ, ಈಗ ಹೆಚ್ಚು ಜನ ಇಲ್ಲಿ ಏನು ಅದ್ರ ಬಗ್ಗೆ ಒಲವು ಇದ್ದಾರೆ, ಅದು ಏನೋ ಇದಾಗ್ತದೆ, ಇಂಥದ್ರ ಹಿಂದೆ ಬೀಳ್ತಾರೆ. ಇಲ್ಲಿ ಎಲ್ಲ ಜನ ಲೈವ್ ಆಗಿ ನೋಡ್ತಾ ಇರ್ತಾರೆ. ಇಲ್ಲಿ ಹಿಂಸೆ ಆದರೂ ಕೂಡ ನನಗೆ ನನ್ನ ಮನೆಯ ಕೋಣಕ್ಕೆ ಅಥವಾ ಯಾರದ್ದೋ ಕೋಣಕ್ಕೆ ಹಿಂಸೆ, ನನಗೆ ಕರ್ಲು ಚುರುಕನ್ನತ್ತೆ, ಅದನ್ನು ಹಿಂಸೆ ಅಂತ ಹೇಳ್ತಾರೆ. ನೀವು ಆ್ಯಕ್ಚುಲ್ ಅಲ್ಲಿ ಆ ಕ್ರೀಡೆಯಲ್ಲಿ ಅದು ಆ ಕೋಣಗಳು ಹೆಂಗೆ ಅದರಲ್ಲಿ ಮನಪೂರ್ವಕವಾಗಿ ನೀವು ಒಂದು ನೋಡಿ, ಕೋಣ ಅನ್ನುವಂಥದ್ದು ಅದು ದಪ್ಪ ಚರ್ಮ ಅಂತ ಹೇಳ್ತಾರೆ, ಮತ್ತು ಅದು ಅಷ್ಟು ಇದಿಲ್ಲ ಅಂದ್ಬಿಟ್ಟು ಅದಕ್ಕೆ ಕೂಡ ಬುದ್ಧಿ ಇರುತ್ತೆ. ಅದು ಕೂಡ ಅಷ್ಟು ನೀವು ಒಂದು ಏಟು ಮುಟ್ಟಿಸಿದರೆ ಇಲ್ಲಿಂದ ಅಲ್ಲಿ ತನಕ ಕೊಡ್ತಾ ಇದಕ್ಕೆ ಟ್ರೈನಿಂಗ್ ಕೊಟ್ಟಿರುತ್ತೆ ಅಷ್ಟು ಚಂದವಾಗಿ. ಅಲ್ಲಿ ಹಿಂಸೆ ಮಾಡುವಂಥ ನಿಮಗೆ ಅವಕಾಶವೇ ಇಲ್ಲ ಅಲ್ಲಿ. ಬಟ್ ಇದನ್ನು ನೀವು ಹಿಂಸೆ ಅಂತ ಇದು ಮಾಡ್ತೀರಿ. ಈಗ ನೀವು ಏನು ಕೋಣವನ್ನು ಕಂಬಳ ಆದಮೇಲೆ ಏನು ನೀವು ಕಡಿಲಿಕ್ಕೆ ಕೊಂಡೋಗ್ತೀರಿ ಅಥವಾ ಮಾಂಸ ಮಾಡ್ತೀರಿ ಅಥವಾ ಏನೋ ಇದು ಮಾಡ್ತೀರಿ, ಆವಾಗ ನೋಡಬೇಕು. ಬಟ್ ನೀವು ಅದನ್ನು ಪುನಃ ಏನು ಎಷ್ಟು ಮುದ್ದಿಂದ ನೀವು ನೋಡಿರಬೇಕು ನಿಜವಾಗಿ. ಯಾರಾದರೂ ಈಗ ಪೇಟದವರು ಅವ್ರು ಬಂದರೆ ಅವರಿಗೆ ಕಣ್ಣುಗಳು ಸರಿಯಾಗಿದ್ದರೆ ಅಥವಾ ಅವರಿಗೆ ಚಿಂತನೆ ಸರಿ ಇದ್ದರೆ ಅದನ್ನು ಅನುಭವಿಸಬೇಕು. ಈಗ ನೋಡಿ, ನಾವು ಮನೆಯ ಮಗುವಿಗೆ ಕೂಡ ಒಂದು ಏಟು ಕೊಡ್ತೀವಿ, ಬಟ್ ಆ ಮಗುವಿಗೆ ನೀವು ನಾಳೆ ಅದು ಕೋಣ ಕಂಬಳದಲ್ಲಿ ಸೋತಿತ್ತು ಅಂತ ಹೇಳ್ಬಿಟ್ಟು ನೀವು ಅದಕ್ಕೆ ಒಂದೇ ಥರ ಹಿಂಸೆಯಿಂದ ಹೊಡಿದರೆ, ಹೌದು ಹಿಂಸೆ, ದೌರ್ಜನ್ಯ. ನೀವು ಆ ರೀತಿ ಓಡಲ್ಲ. ನೀವು ಆ ಸಂದರ್ಭದಲ್ಲಿ ಅಲ್ಲಿ ಇಳಿದ ಮೇಲೆ ಆ ಕರೆಗೆ ಅಂತ ಏನು ಕಂಬಳ ಕೋಣವನ್ನು ತಂದು ಇಟ್ಟಿರ್ತೀರಿ, ಆ ನಂತರ ನೀವು ಅದಕ್ಕೆ 2 ಏಟು ಹೊಡಿತೀರಿ. ಅದು ಕೂಡ ಹೆಂಗಿರುತ್ತೆ ಹೇಳಿದರೆ, ಅದು ಒಂದು ಕೋಣವನ್ನು ಯಾವ ರೀತಿ ಸಾಕ್ತಾರೆ ಹೇಳಿದರೆ, ನೀವು ನಿಮ್ಮ ಮಗುವನ್ನು ಆ ರೀತಿ ಸಾಕಲಿಕ್ಕಿಲ್ಲ. ಅಥವಾ ಮಿಲಿಟ್ರಿಯಲ್ಲಿ ನಾವು ಏನು ಯೋಧರಿದ್ದಾರೆ ಅವರನ್ನು ಕೂಡ ಆ ರೀತಿ ನೀವು ಸಾಕಲಿಕ್ಕಿಲ್ಲ. ಅಷ್ಟು ಬ್ಯೂಟಿಫುಲ್ಲಾಗಿ ಅದು ನಿಮ್ಮ ಮನೆ ಎಲ್ಲ ಈ ಮಕ್ಕಳಿಂದ ಹಿಡಿದು ಹೆಂಗಸರು ಎಲ್ಲರ ಜೊತೆ ಆ ಕೋಣಗಳು ಮಾತಾಡ್ತವೆ ಇಂಡೈರೆಕ್ಟಾಗಿ. ನೀವು ಪ್ರಾಣಿಗಳಿಗೆ ಕೂಡ ಅವುಗಳ ಭಾಷೆ ಇರುತ್ತೆ. ಈಗ ಇವ್ರು ಹಿಂಸೆ ಅಂತ ಹೇಳ್ತಾರೆ, ಹಾಗಾದರೆ ನೀವು ಏನು ಗಿಡ ಮರ ಇದೇನು, ಈಗ ನೀವೆಲ್ಲ ಕಾಡುಗಳನ್ನು ಕಡಿದು ಪ್ರಾಣಿಗಳನ್ನು ನಾಡಿಗೆ ಬರುವ ಹಾಗೆ ಮಾಡಿದ್ದೀರಿ, ಅದು ಹಿಂಸೆ ಅಲ್ವಾ? ಅದಕ್ಕೆಲ್ಲ ಇವರು ಪ್ರಯತ್ನ ಪಡೋದಿಲ್ಲ. ಏನು ಆ ಬೇಸಿಕ್ ಏನು ಸ್ಟ್ರಕ್ಚರ್ ಇದೆ ಅದನ್ನು ಉಳಿಸ್ಕೊಳ್ಳೋಂಥದ್ದಿಲ್ಲ. ಇಂಥದ್ದೇನು ಗೊತ್ತಾ, ಇದು ಆರ್ಟಿಫಿಷಿಯಲ್. ಇಲ್ಲಿ ಅವರಿಗೆ ಏನು ಪಬ್ಲಿಸಿಟಿ ಸಿಗುತ್ತೆ ಅಥವಾ ಏನು ಗೊತ್ತಾ, ಈಗ ಈಗ ತುಳುನಾಡಿನವರು ಅಥವಾ ಈ ಕಂಬಳಕ್ಕೆ ಸಂಬಂಧಪಟ್ಟವರು ಆರ್ಗನೈಸರ್ ಆಗಿದ್ದಾರೆ. ಒಂದು ಸಂದರ್ಭದಲ್ಲಿ ಆರ್ಗನೈಸ್ ಆಗಿಲ್ಲ, ಆವಾಗ ನೀವು ಇಂಥದ್ದನ್ನು ಹಾಕಿದರೆ ಅದು ಪಾಸ್. ಎಲ್ಲಿವರೆಗೆ ಅಂತ ಹೇಳಿದರೆ, ನೀವು ಎಳ್ನೀರಿಗೆ
ಆ ಎಳ್ನೀರು ಕುಡಿಬಾರ್ದು, ಅದು ದೇಹಕ್ಕೆ ಒಳ್ಳೆಯದಲ್ಲ ಅಂತ ನಾನು ಪತ್ರಿಕೆಗಳಲ್ಲಿ ಒಂದು ಸಂದರ್ಭದಲ್ಲಿ ಓದಿದ್ದೆ. ಯಾಕಂದರೆ ನಾವು ತಲತಲಾಂತರದಿಂದ ಏನು ಮಾಡಿಕೊಂಡು ಬಂದಂಥ ಒಂದು ಉತ್ತಮವಾದಂಥ ಆರೋಗ್ಯವರ್ಧಕ ವಿಚಾರಗಳೇನಿದೆ ಅದನ್ನು ಅಲ್ಲ ಅಂತ, ಅದು ಅಲ್ಲಗಳೆಯುವಂಥದ್ದು ಏನು ಗೊತ್ತಾ, ಅದಕ್ಕೆ ನೀವು ಮಾಡುವಂಥ ಏನು ವಿಚಾರಗಳೇನಿದೆ ಅದನ್ನು ನೀವು ಡಿಫೆಂಡ್ ಮಾಡುವಂಥದ್ದು, ಅದು ಆಗಿಲ್ಲ ಅಂದರೆ ಇಂಥದ್ದಾಗತ್ತೆ. ಈಗ ನಾಳೆ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಇದರ ಬಗ್ಗೆ, ಈಗ ಎಲ್ಲಿಯಾದರೂ ರಾಜ್ಯ ಸರ್ಕಾರ ಫೇಲ್ ಆಯಿತು ಅಥವಾ ಸಂಬಂಧಪಟ್ಟ ಸಂಘಟನೆಗಳು ಫೇಲ್ ಆಯಿತು, ಆವಾಗ ಅಟ್ಲೀಸ್ಟ್ ಇಲ್ಲಿಯ ಪ್ರಜ್ಞಾವಂತರ ಅಥವಾ ಇದರ ಬಗ್ಗೆ ನಿಜವಾದ ತಿಳುವಳಿಕೆ ಇರುವವರು ಅದನ್ನು ಸರಿಯಾದಂಥ ಡ್ರಾಫ್ಟ್ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಅದನ್ನು ಮನವರಿಕೆ ಮಾಡಿದರೆ ಇಂಥ ವಿಚಾರಗಳು ನಿಲ್ಲುವುದಿಲ್ಲ. ಇಲ್ಲದಿದ್ದು ಇದು ರಿಪೀಟ್ ಆಗ್ತಾ ಇರುತ್ತೆ, ಇವತ್ತೆಲ್ಲ ನಾಳೆ 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 ಆಗ್ತಾ ಇರುತ್ತೆ. ಅವರಂದರೆ ಅದು ಅಲ್ಲಿ ನಾನು ಆಗ ಹೇಳಿದಾಗೆ, ನೀವು ಏನು ಕುದುರೆ ರೇಸಲ್ಲಿ ಕುದುರೆಗಳು ವೇಸ್ಟ್ ಆದಾಗ ಏನು ಮಾಡ್ತಾರೆ, ಅವ್ರು ಗುಂಡು ಹೊಡೆದು ಕೊಲ್ತಾರೆ, ಆಯಿತಾ. ಇಂಥ ಅನೇಕ ವಿಚಾರಗಳಿದೆ. ಇದು ಒಂದು ವಿಚಾರ ಅಲ್ಲ, ಇಡೀ ಇಂಡಿಯಾದಲ್ಲಿ ನೋಡಿ, ಸಾಂಸ್ಕೃತಿಕ ನೆಲೆಗಟ್ಟಲ್ಲಿ ನೋಡುವಾಗ ಇಂಡಿಯಾ ಒಂದೇ ಅಲ್ಲ. ಇಂಡಿಯಲ್ಲಿ ನಾವು ಯಾವಾಗಲೂ ಹೇಳುವಾಗ ಹೇಳ್ತೇವೆ, ಪ್ರತಿ ಭಾಗಕ್ಕೆ ಭೌಗೋಳಿಕ ಪ್ರದೇಶಕ್ಕೆ ತನ್ನದೇ ಆದಂಥ ಸಂಸ್ಕೃತಿ ಇದೆ, ತನ್ನದೇ ಆದ ಆಚಾರ ವಿಚಾರ ಇದೆ. ಈಗ ನಮ್ಮಲ್ಲಿ ಇಲ್ಲಿ ಕೂಡ ಹಾಗೆ, ನಾವು ತುಳುನಾಡು ಅಥವಾ ಕೇರಳದ ಬೋರ್ಡ್ರ್ ಏನು ಕಾಸರಗೋಡು ಅಥವಾ ಮಂಗಳೂರು, ಉಡುಪಿ, ಇಲ್ಲಿ ನಮ್ಮದು ಕಾಡು ಸಂಸ್ಕೃತಿ ಇದೆ, ಅದರ ಜೊತೆ ಕೃಷಿ ಸಂಸ್ಕೃತಿ ಇದೆ, ಅದರ ಜೊತೆ ನಮ್ಮ ಸಮುದ್ರ ಸಂಸ್ಕೃತಿ ಇದೆ. ಇದು ಮೂರು ಜೊತೆಯಾಗಿ ಹೋದಂಥ ಸಂಸ್ಕೃತಿಗಳು. ಈ ಕಂಬಳವನ್ನು ಓಡಿಸುವಂಥದ್ದು, ನೀವು ಪೂಕರ ಆಚರಣೆ ಮಾಡ್ತಾಯಿದ್ರು, ಪೂಕರ ಆಚರಣೆ ಒಂದು ಭಾಗವಾಗಿತ್ತು ಅದು ಒಂದು ಸಂದರ್ಭದಲ್ಲಿ. ಈಗ ಈಗಿನಾಗೆ 100ಕ್ಕೆ 100 ನಾವು ಕೋಣ ಓಡಿಸುವಂಥ ಒಂದು ಇದೇನಿದೆ ಅದು ಪಾರ್ಟಾಗಿ ಉಳ್ಕೊಂಡಿದೆ. ಯಾವಾಗ ಕೃಷಿ ಸಂಸ್ಕೃತಿ ಅಥವಾ ಭತ್ತದ ಸಂಸ್ಕೃತಿ ನಮ್ಮಲ್ಲಿ ನಾಶ ಆಯಿತು, ಇದಕ್ಕೆ ಯಾರು ಹೊಣೆ? ನೇರವಾಗಿ ಹೊಣೆ ನಮ್ಮ ವ್ಯವಸ್ಥೆಗಳು, ಸರ್ಕಾರಗಳು. ಅವರು ಅದ್ರ ಬಗ್ಗೆ ಚಿಂತನೆ ಮಾಡಲಿಲ್ಲ. ನಮ್ಮ ಏನೀಗ ನೀವು ನಾವೊಂದು ಭತ್ತ ಏನು ಕೊಯ್ಲಿಗೆ ಅಂತೆಲ್ಲ ಬರ್ತಾರೆ ಲೇಬರ್ ಅಂತ ಹೇಳ್ಬಿಟ್ಟು, ನೀವು ಒಂದು 7-8 ಏನು ಅದಕ್ಕೆ ಏನು ಹೇಳ್ತೀರಿ ಕಿಲೋ ಅವರಿಗೆ ವೇತನ ಕೊಡ್ತಿದ್ರಿ. ಈಗ 8 ಕಿಲೋ ನೀವು ಕೊಟ್ಟರೆ ಅದಕ್ಕೆ 30 ರೂಪಾಯಿ 40 ರೂಪಾಯಿ ಇರೋದು, ಎಷ್ಟು 250 ರೂಪಾಯಿ ಕೂಡ ಬರೋದಿಲ್ಲ. ಒಬ್ಬ ಕೂಲಿಯವನಿಗೆ ಕನಿಷ್ಠ 500-600 ರೂಪಾಯಿ ಸಂಬಳ ಇದೆ. ಈ ಡಿಫರೆನ್ಸನ್ನು ಯಾರು ಕೊಡುವಂಥದ್ದು? ಇದು ಏನು ನೀವು ವೈಜ್ಞಾನಿಕ ಬೆಲೆ ಅಂತ ಏನು ಹೇಳ್ತೀರಿ, ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ಈಗ ಕೋಣ ಓಡಿಸುವಾಗ ಕೂಡ ಹಾಗೆ ನೀವು ನಿಜವಾಗಿ ಚಿಂತನೆ ಏನು ಮಾಡಬೇಕಾದ್ದು, ಈ ಕೋಣಗಳಿಗೆ ನಿಜವಾಗಿಯೂ ಹಿಂಸೆ ಆಗ್ತಿದೆ, ನಮ್ಮ ಉದ್ದೇಶ ಕೋಣಗಳಿಗೆ ಹಿಂಸೆ ಮಾಡೋದಕ್ಕೋಸ್ಕರ ನಾವು ಕಂಬಳ ಕೋಣವನ್ನು ಓಡಿಸ್ತಾ ಇದ್ದೀವ, ಅಥವಾ ಅಲ್ಲಿ ಬೇರೆ ಏನಾದರೂ ಇದೆಯಾ? ನಮ್ಮ ಟೋಟಲ್ ಸಮಾಜವನ್ನು ಒಂದುಗೂಡಿಸುವಂಥದ್ದು, ಅಥವಾ ಆ ಪ್ರಾಣಿಗಳ ಮೇಲೆ ನೋಡಿ, ನಾಳೆ ಈ ಕೋಣಗಳು ಅದು ರಿಜೆಕ್ಟ್ ಆಗಿಬಿಟ್ಟು ಏನು ನೀವು ಮಾಂಸ ಅಥವಾ ಏನು ಕಟುಕ ಧಾಮಗಳಿಗೆ ಅದನ್ನು ಕಳಿಸುವಂಥ ವ್ಯವಸ್ಥೆ ಆಗಬೇಕಿತ್ತು. ಬಟ್ ಅದ್ರ ಬದಲಿಗೆ ಆ ಪ್ರಾಣಿಗಳನ್ನು ಪ್ರೀತಿಸುವಂಥದ್ದು, ಈಗ ನೋಡಿ ನಾವು ಉಳುಮೆ ಮಾಡೋದಿಲ್ಲ ಈಗ ಕೋಣಗಳ ಮೂಲಕ. ಈಗ ಅಟ್ಲೀಸ್ಟ್ ಆ ರೀತಿಯಲ್ಲಿ ಆದರೂ ಕೂಡ ಇವರು ಕೋಣಗಳನ್ನು ಸಾಕ್ತಾರೆ. ಮತ್ತು ನಾನು ಆಗ ಹೇಳಿದಾಗೆ ಕೋಣ ಏನು ಕಂಬಳಗಳಲ್ಲಿ ಓಡ್ತದೆ ಅದನ್ನು ಯಾರು ಕೂಡ ಕೊನೆಯ ತನಕ ಅದನ್ನು ಪೋಷಿಸ್ತಾರೆ, ಅದು ಸತ್ತ ಮೇಲೆ ಅದನ್ನು ಮಣ್ಣು ಮಾಡ್ತಾರೆ, ಅದು ಒಳ್ಳೇದನ್ನುವಂಥದ್ದು. ಒಂದು ವೇಳೆ ನೀವು ಮಿಡ್ಲಲ್ಲಿ ಅದನ್ನು ಮಾರಿದರೆ ಅಥವಾ ಕಟುಕರಿಗೆ ಏನಾದ್ರು ಕೊಟ್ಟರೆ ಅದು ನಿಮಗೆ ಶಾಪ ಅನ್ನುವಂಥ ರೀತಿಯಲ್ಲಿ ಅವರು ಸ್ವೀಕರಿಸ್ತಾರೆ. ಅಂದರೆ ಒಂದು ಕೃಷಿಕನ ನಿಜವಾದ ಚಿಂತನೆ ಏನಿದೆ ಅದು ಈ ಕಂಬಳದಲ್ಲಿದೆ. ಬಟ್ ಇದನ್ನು ಯಾರು ಕೂಡ ಸುಪ್ರೀಂ ಕೋರ್ಟ್ ಇದನ್ನು ಮನವರಿಕೆ ಮಾಡಲಿಕ್ಕೆ ಹೋಗೋದಿಲ್ಲ. ಈ ಪೇಟದವರಿಗೆಲ್ಲ ಇದು ಗೊತ್ತೇ ಇಲ್ಲ, ಅವರಿಗೊಂದು ದೂರು ಹಾಕಿಬಿಡೋದು. ಈಗ ನೀವು ಮೂಗರ್ಜಿ ಅಂತ ಏನು ಹೇಳ್ತಾರೆ, ಆ ರೀತಿಯ ಸಂಘಟನೆಗಳು ಈಗ ಇವರೆಲ್ಲ ಒಂದು ಸಂದರ್ಭಗಳಲ್ಲಿ ಸಕ್ಸಸ್ ಯಾಕೆ ಆಗ್ತಿದ್ರು ಹೇಳಿದರೆ, ಆವಾಗ ಇದನ್ನು ಯಾರು ಪ್ರಶ್ನೆ ಮಾಡೋರು ಇರಲಿಲ್ಲ. ಒನ್ ಸೈಡೆಡ್ ಏನೋ ಇವ್ರು ಮಾಡ್ತಾ ಇದ್ದಾರೆ, ಇವ್ರು ಏನೋ ಹೋಗ್ತಾ ಇದ್ದಾರೆ, ಅದು ಸರಿ ಅನ್ನೋದು. ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೂಡ ಹಾಗೆ, ಅವ್ರ ಜಡ್ಜಿಗೆ ಅವರಿಗೆ ಯಾವಾಗ ಟೈಮ್ ಇರುತ್ತೆ ಆವಾಗ ಬಂದು ಕೂತ್ಕೊಳ್ತಾರೆ. ನಮ್ಮಲ್ಲಿ ಸರಿಯಾದಂಥ ಅಡ್ವೊಕೇಟ್ಸ್ಗಳಿಲ್ಲ ಅಥವಾ ಸರಿಯಾದಂಥ ನಮ್ಮದು ಪ್ಲೀಡ್ ಮಾಡೋರು ಇಲ್ಲ ಅಂತ ಹೇಳಿದಾಗ ಅಲ್ಲಿ ಒನ್ ಸೈಡೆಡ್ ಆಗಿ ಜಜ್ಮೆಂಟ್ಗಳು ಬರುತ್ತೆ. ಅಲ್ಲಿ ಆ ರೀತಿಯಲ್ಲಿ ಬಂದಾಗ ಅದು ಜಜ್ಮೆಂಟ್ ಅಂತ ನೀವು ಹೇಳೋಕ್ಕಾಗಲ್ಲ, ಅದು ನ್ಯಾಯ ನಿರ್ಣಯ ಅಂತ ಹೇಳೋಕ್ಕಾಗಲ್ಲ. ಆ ಸಂದರ್ಭಕ್ಕೆ ಅದು ಸರಿಯಾಗಿತ್ತು ಹೊರತು, ಬಟ್ ನೀವು ಇಡೀ ಸಮಾಜ ವ್ಯವಸ್ಥೆ ಅಥವಾ ಇಡೀ ನಮ್ಮ ಕಂಬಳದ ಒಟ್ಟು ಇದನ್ನು ನೋಡಿದಾಗ ಆ ಜಜ್ಮೆಂಟ್ಗಳು ನಿಮಗೆ ಪೂರಕ ಅಂತ ಆಗೋದಿಲ್ಲ. ಆವಾಗ ನೀವು ಸುಗ್ರೀವಾಜ್ಞೆ ತರಬೇಕಾದ ಅಗತ್ಯಗಳಿರುವುದಿಲ್ಲ, ಇದು ಇರುವುದಿಲ್ಲ. ಯಾಕಂದರೆ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಇದೆಲ್ಲ ಮಾಡಲಿಕ್ಕೆ ಆಗ್ತದೆ. ಈಗ 3 ಜಡ್ಜ್ಗಳಿರ್ತಾರೆ, 3 ಜಡ್ಜ್ಗಳಿದ್ದಾಗ ಅವರು 3 ಜಡ್ಜ್ಗಳು 3 ರೀತಿಯ ಒಪಿನಿಯನ್ಗಳನ್ನು ಕೊಟ್ಟಾಗ ಅವರೊಳಗೆ ಅದು ಸಹಮತ ಪಡಬೇಕು ಮತ್ತು ಅದ್ರ ಬಗ್ಗೆ ರಿಸರ್ಚ್ ಬೇಕು. ಈಗ ಜಜ್ಮೆಂಟ್ ಅನ್ನುವಂಥದ್ದು ಕೂಡ, ಈಗ ನಾವಿಲ್ಲಿ ಏನನ್ನ ಹೇಳ್ತಿದ್ವಿ ಹೇಳಿದ್ರೆ, ಯಾವುದೇ ವಿಚಾರಗಳು ಕೂಡ ನೀವು ವೈಜ್ಞಾನಿಕ ಅಥವಾ ನೀವು ಸಾಮಾಜಿಕ ದೃಷ್ಟಿಕೋನ ಒಂದು ಕಡೆ ಆದರೆ, ಇನ್ನೊಂದು ಕಡೆಯಿಂದ ನೀವು ಖಾಲಿ ಹಿಂಸೆ ಅಂತ ಹೇಳಿದ್ರೆ ಏನು ದೈಹಿಕ ಹಿಂಸೆ ಮಾತ್ರವಾ? ಮಾನಸಿಕ ಹಿಂಸೆ ಕೂಡ ಹಿಂಸೆ. ಇಲ್ಲಿ ಮಾನಸಿಕ ಉದ್ದೇಶ ಏನಿದೆ ಭಾರಿ ಬ್ಯೂಟಿಫುಲ್ ಆಗಿದೆ. ಅದು ಕೃಷಿ ಸಂಸ್ಕೃತಿಯನ್ನು ಪೋಷಿಸುವಂಥದ್ದು ಮತ್ತು ನೀವು ಕ್ರೀಡೆಯಲ್ಲಿ ಭಾಗವಹಿಸುವಂಥದ್ದು, ಆ ಪ್ರಾಣಿಗಳನ್ನು ನೀವು ಪ್ರೀತಿಸುವಂಥದ್ದು. ಬಟ್ ಇವರೇನು ಮಾಡ್ತಾರೆ, ಅಲ್ಲಿ ಹೊಡೆಯುವಂಥದ್ದು ಬೆತ್ತಲ್ಲಿ ಯಾವ ಬೆತ್ತಲ್ಲಿ ಹೊಡಿತಾರೆ? ಕಾಸರಕ ಗಿಡದ್ದು ಬೆತ್ತ ಮಾಡ್ತಾರೆ, ನೀವು ಕಾಯರ ಅಂತ ಏನು ಹೇಳ್ತೇವೆ. ಅದು ಆ್ಯಕ್ಚುಲ್ ಅದು ಹೊಡೆದಾಗ ನೀವು ಕೆಲವು ಈ ನ್ಯಾಚುರಲ್ ಬೆತ್ತಗಳಿಂದ ಅದರಲ್ಲಿ ಹೊಡೆದ್ರೆ ರಕ್ತ ಹೆಪ್ಪುಗಟ್ಟತ್ತೆ, ಮನುಷ್ಯ ಸತ್ತೋಗ್ತಾನೆ ಮನುಷ್ಯನಿಗೆ ಹೊಡೆದ್ರೆ ಅಥವಾ ಪ್ರಾಣಿಗಳು ಯಾವುದಕ್ಕೆ ಹೋದರೂ ಕೂಡ. ಇನ್ನೇನು ವಿರೋಧಿಗಳಿಗೆ ಅಂಥದ್ದು ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ. ಬಟ್ ಇದಕ್ಕೆ ಯಾಕೆ ಇದನ್ನು ಉಪಯೋಗಿಸ್ತಾರೆ ಹೇಳಿದ್ರೆ, ಒಂದು ವೇಳೆ ಹೊಡೆದ್ರು ಗಾಯ ಆದರೂ ಕೂಡ ವೆರಿ ನೆಕ್ಸ್ಟ್ ಡೇ ಅದು ನಿಮಗೆ ಅದು ರಕ್ತಕ್ಕೆ ಅಥವಾ ನಿಮ್ಮ ಒಳಗಿನ ಇದಕ್ಕೆ ಹೆಚ್ಚು ಇದು ಮಾಡಲ್ಲ. ಅದು ಅಂದರೆ ವೈಜ್ಞಾನಿಕ ದೃಷ್ಟಿಕೋನ. ಈಗ ಕೃಷಿಕರು ಇವತ್ತು ಈಗ ಬಂದವರಲ್ಲ, ಅನೇಕ ವರ್ಷಗಳಿಂದ ಬಂದವರು, ಇದ್ರ ಜೊತೆ ಅವ್ರು ರಿಸರ್ಚ್ ಮಾಡ್ಕೊಂಡು ಹೋಗ್ತಾರೆ. ಒಂದು ಜನ್ರೇಷನ್ ಇನ್ನೊಂದು ಜನ್ರೇಷನ್ ಅವ್ರಿಗೆ ಗೊತ್ತಾಗಿರುತ್ತೆ. ಈ ಸಾಮಾಜಿಕ ಇದರಲ್ಲಿ ಏನು ಅವ್ರು ಬೆಳ್ಕೊಂಡು ಬಂದಾಗೆ ಅಲ್ಲಿ ಏನಿದೆ ಅನ್ನೋದನ್ನು ಅವರೇ ತಿಳ್ಕೊಂಡಿರ್ತಾರೆ. ಈಗ ಕೋಣವನ್ನು ಯಾವ ರೀತಿ ಸಾಕಬೇಕನ್ನುವಂಥದ್ದು ನಮಗೆ ಗೊತ್ತಿರಲ್ಲ.
ಬಟ್ ಆ ಕೋಣಗಳನ್ನು ಸಾಕ್ತಾ ಬಂದಂಥ ಪರಿವಾರದಲ್ಲಿ ಕೇಳಿ ಅವರಿಗೆ ಬ್ಯೂಟಿಫುಲ್ ಆಗಿ ಗೊತ್ತಿರುತ್ತೆ. ಅವ್ರು ಯಾಕೆ ಹುರುಳಿಯೇ ತಿನ್ನಿಸ್ತಾರೆ, ಈಗ ಈಗಿನ ರಿಸರ್ಚಲ್ಲಿ ಬೇರೆನೋ ತಿನ್ನಿಸ್ಬೋದಲ್ಲ ಅವರು ಅದನ್ನೇ ತಿನ್ನಿಸ್ಕೊಂಡು ಬಂದು ಅದನ್ನು ಅಷ್ಟು ದೃಢಯುಕ್ತವಾಗಿ ಮಾಡಿದ್ದಾರೆ. ಬಟ್ ಅವುಗಳು ಯಾವತ್ತಾದ್ರೂ ನೀವು ಮನೆಯವ್ರನ್ನ ಬಾಕಿಯವ್ರನ್ನು ಅದು ಏನು ಸಿಟ್ಟು ಬಂದರೆ ನೀವು ಆನೆಗಳು ನೋಡಿರ್ಬೋದು. ಈ ಆನೆಗಳಿಗೆ ಸಾಮಾನ್ಯವಾಗಿ ಮಾವುತರು ಇವರೆಲ್ಲ ಬೇರೆ ಬೇರೆ ಕಾರಣಗಳಿಗೋಸ್ಕರ ಹಿಂಸೆ ಕೊಡ್ತಾರೆ. ಆ ಹಿಂಸೆ ಕೊಟ್ಟಾಗ ಏನು ಮಾಡ್ತವೆ, ಅವುಗಳು ಕೋಪ ಬಂದು ಮನುಷ್ಯನ ಕೊಲ್ತವೆ. ಬಟ್ ನೀವು ಎಲ್ಲಿಯಾದರೂ ಕೋಣಗಳು ಕೊಂದದನ್ನು ನೋಡಿದ್ದೀರಾ ಸಾಮಾನ್ಯವಾಗಿ? ಯಾಕೆ ಹೇಳಿದ್ರೆ ನಿಮಗೆ ಅಲ್ಲಿ ಯಾರು ಕೂಡ ಮನೆಯವರು ಇರ್ಬೋದು, ಕೆಲಸದವ್ರು ಇರ್ಬೋದು, ಅಥವಾ ಕೋಣ ಓಡಿಸೋರು ಇರ್ಬೋದು, ಅಲ್ಲಿ ಖಂಡಿತವಾಗಿ ಅವರು ಹಿಂಸೆ ಕೊಡಲ್ಲ, ಖಂಡಿತವಾಗಿ ಕೊಡೋದಿಲ್ಲ. ಕೊಟ್ಟಿದ್ರೆ ಅಷ್ಟು ದೃಢಕಾಯವಾದಂತಹ ಪ್ರಾಣಿ ನಿಮ್ಮನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಒಂದಲ್ಲ ಒಂದು ಅವಕಾಶ ಕಾಯ್ತಾ ಇರುತ್ತೆ. ಅದು ಆನೆಗಳು ಇಂಥದ್ದು ಮಾಡಿದೆ. ಆನೆಗಳಲ್ಲಿ ನೀವು ಚಿಟ್ಟಿಯಪ್ಪ ಡಾಕ್ಟರ್ ಅಂತ ಹೇಳ್ಬಿಟ್ಟು ಪ್ರಸಿದ್ಧ ಆನೆ ತಜ್ಞರು ಇಂಟರ್ನ್ಯಾಷನಲ್ ಇದಿರುವವರು, ಅವರು ಮೂಲತಃ ಮಡಿಕೇರಿ ಅವರು ಸೋಮರಪೇಟೆದಲ್ಲಿ ಅವರು ಇದು ಮಾಡ್ತಾ ಇದ್ದಾರೆ. ಅವರಲ್ಲಿ ಇಂಥದ್ರ ಬಗ್ಗೆ ನೀವು ಕೇಳಿ ಅವರು ಬುಕ್ಕೆ ಬರೆದಿದ್ದಾರೆ ಇದ್ರ ಬಗ್ಗೆ. ಯಾಕಂದರೆ ಯಾವ ರೀತಿ ಹಿಂಸೆ ಆಗತ್ತೆ ಅನ್ನುವಂಥದ್ದು, ಹಿಂಸೆ ಏನು, ಹಿಂಸೆ ಅಲ್ಲದಿರೋದೇನು ಅಂದ್ಬಿಟ್ಟು. ಅದೇ ಡಾಕ್ಟ್ರನ್ನು ಅನೇಕ ಸರಿ ಆನೆಗಳು ರಕ್ಷಿಸಿವೆ, ಆನೆಗಳು ಕೊಲ್ಲಬೇಕಿತ್ತು ಕಾಡಾನೆಗಳು. ಬಟ್ ಅವುಗಳಿಗೆ ಹೆಂಗೆ ಗೊತ್ತಾಗತ್ತೆ, ನೀವು ಯಾರೋ ನಮಗೆ ಸಂಬಂಧಪಟ್ಟ ವ್ಯಕ್ತಿ, ನೀವು ನಮಗೇನು ಹೆಲ್ಪ್ ಮಾಡೋರು ಅನ್ನೋಂಥದ್ದು ಯಾಕೆ ಗೊತ್ತಾಗತ್ತೆ? ಅದೇ ಆನೆಗಳು ನೀವು ಯಾರೋ ಸಾಮಾನ್ಯ ವ್ಯಕ್ತಿ ಸಿಕ್ಕಿದಾಗ ಅವನನ್ನು ಗೌರವಿಸಲ್ಲ ಅವುಗಳು. ಈ ಕೋಣಗಳು ಕೂಡ ಅದೇ ರೀತಿ. ಕೋಣದ ಸಾಕುವಂಥ ಮನೆಯವರು ಏನಿರ್ತಾರೆ, ಪರಿವಾರದವ್ರು ಏನಿರ್ತಾರೆ, ರಿಯಲಿ ದೇರ್ ಉಂಟಲ್ಲ, ದಿ ಲವ್ ದಟ್, ಅದಕ್ಕೆ ಅವರ ಮೇಲೆ ಅಫೆಕ್ಷನ್ ಇರುತ್ತೆ. ಇದು ಏನಾಗಿದೆ ಹೇಳಿದರೆ, ನಾವು ಇಂಥದ್ದನ್ನೆಲ್ಲ ನಾವು ನಮ್ಮ ಸಂಸ್ಕೃತಿಗಳಿರ್ಬೋದು ಅಥವಾ ಸಾಮಾಜಿಕ ವ್ಯವಸ್ಥೆ ಇರ್ಬೋದು, ಇಲ್ಲಿ ನಾವು ಸತ್ಯವನ್ನು ಯಾವ ರೀತಿ ತಗೊಂಡು ಬರಬೇಕು ಈ ಪಬ್ಲಿಕ್ ವೇದಿಕೆಗೆ ಅನ್ನುವಂಥದ್ದು ಸೋತಿರೋದ್ರಿಂದ ಇಂಥೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತಾ ಇರುತ್ತೆ. ಮತ್ತು ಇದ್ರ ಹಿಂದೆ ಜನ ಓಡ್ತಾ ಇರ್ತಾರೆ. ಅವಾಗ ಏನಾಗುತ್ತೆ, ಬಾಕಿ ವಿಚಾರಗಳು, ಈಗ ನೋಡಿ ಪೇಟದವರಿಗೆ ಕೂಡ ಅವರ ಉದ್ದೇಶಗಳು ಬೇರೆ ಇರ್ಬೋದು. ಅಲ್ಲಿ ಪೇಟದವರ ಯಾರು ಮೆಂಬರ್ಸ್ಗಳು ಏನಿರ್ತಾರೆ, ಅವರ ಸದುದ್ದೇಶ ಏನು, ಅವರ ವ್ಯಕ್ತಿತ್ವ ಏನು, ಅವ್ರು ಏನು ಅವರ ಉದ್ದೇಶ ಇಟ್ಕೊಂಡು ಈ ಸಂಘಟನೆ ನಡೆಸ್ತಾ ಇದ್ದಾರೆ, ಇದನ್ನು ನೋಡಬೇಕಾಗತ್ತೆ. ಅವರ ರೆವಿನ್ಯೂ ಮೂಲ ಯಾವುದು, ಇನ್ಕಮ್ ಯಾವುದು, ಅವರು ಯಾಕೆಲ್ಲ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಈಗ ಅವರು ನಿಜವಾಗಿ ಪ್ರಾಣಿಗಳ ಬಗ್ಗೆ ಪ್ರೀತಿ ಇದ್ದರೆ, ಅದೇ ನಾನು ಹೇಳುವಂಥದ್ದು, ಈ ಆನೆಗಳದ್ದು ಇಷ್ಟು ಇದಾಗ್ತಾ ಇದೆ ಅಲ್ಲಿ ಹೋಗಲ್ಲ ಅವರು. ಅಥವಾ ನೀವು ಪ್ರಾಣಿಗಳ ಇನ್ನಿತರ ಹಿಂಸೆಗಳಾಗ್ತಾ ಇದೆ, ಝೂಗಳು ಅಥವಾ ಇನ್ನಿತರ ಕಡೆ ಇದೆ, ಅಲ್ಲಿಗೆ ಹೋಗಲ್ಲ ಅವರು. ನೀವು ಹುಲಿಗಳನ್ನು ಕೊಂದಂಥ ನಿದರ್ಶನ ಇದೆ, ಅದರ ಏನು ಲಾಭಕ್ಕೋಸ್ಕರ ಅಲ್ಲಿಗೆಲ್ಲ ಹೋಗೋದಿಲ್ಲ ಇವರು. ಎಲ್ಲಿ ಬರ್ತಾರೆ ಹೇಳಿದರೆ, ಸಾಮಾನ್ಯ ಈಗ ತುಳುನಾಡಲ್ಲಿ ಅಥವಾ ಇನ್ನೊಂದು ಕಡೆಯದು ಜನಸಾಮಾನ್ಯರು ಪ್ರೀತಿಯಿಂದ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು, ಆ ಪ್ರಾಣಿಗಳನ್ನು ಪ್ರೀತಿಸುವಂಥ ಏನಿದೆ, ಇದರ ಮೇಲೆ ನಿಗಾ ಇಡ್ತಾರೆ. ಅಂದರೆ ಅವರಿಗೂ ಹೆಸರು ಮುಖ್ಯ ಅಂತ ನಿಮ್ಗೆ ಅನಿಸ್ತಾ ಇದೆ? ಹೌದು. ಈಗ ಕೆಲವು ಸಂಘಟನೆಗಳು ಹೆಂಗಿದೆ ಹೇಳಿದ್ರೆ, ಅಲ್ಲಿ ಫಂಡ್ ಬರಬೇಕು, ಅವರಿಗೆ ಫಂಡ್ ಬರಬೇಕಿದ್ರೆ 4 ಫೋಟೋಗಳು ಬೇಕು, ನಾವು ಇಂಥದ್ದು ಮಾಡಿದ್ದೇವೆ ಅಂತ ಹೇಳ್ಬಿಟ್ಟು ಅದನ್ನು ಕಳಿಸುವಂಥದ್ದು ಇದು ಆಗ್ತಾ ಇತ್ತು. ಈಗ ಇಂಡಿಯಾದಲ್ಲಿ ಅದು ಭಾರಿ ಜಾಸ್ತಿ ಆಗ್ತಾ ಇತ್ತು. ಬಟ್ ಇತ್ತೀಚಿನ ಸರ್ಕಾರಗಳು ಏನು ಬಂತು, ವಾಜಪೇಯಿ ಸರ್ಕಾರ ಇರುವಾಗ ಸ್ವಲ್ಪ ಅದು ಚೇಂಜಸ್ ಆಯಿತು. ಆವಾಗ ಜಾರ್ಜ್ ಫೆರ್ನಾಂಡಿಸ್ ಮದ್ದೊಂಡದ್ದು ಒಳ್ಳೊಳ್ಳೆ ಇವರಿದ್ರು ಆ ಸಂದರ್ಭಗಳಲ್ಲಿ, ಆವಾಗ ಚೇಂಜಸ್ ಆಯಿತು. ಆ ನಂತರ ಇದ್ರ ಬಗ್ಗೆ ಗಮನಿಸುವವರಿಲ್ಲ. ಕೆಲವೊಂದು ಏನಾಗುತ್ತೆ, ನಿಮಗೆ ಮಂತ್ರಿ ಪದವಿಯಲ್ಲಿ ಕೊಟ್ಟಿರ್ತಾರೆ. ಈಗ ಮೇನಕಾ ಗಾಂಧಿ ಬಂದಾಗ ಪ್ರಾಣಿಗಳ ಬಗ್ಗೆ ನಿಜವಾಗಿಯೂ ಕಾಳಜಿ ವಹಿಸಿದ್ರು. ಅವರೇನು ಇದಾದಾಗ ಪರಿಸರ ಮಂತ್ರಿ ಅಥವಾ ಪ್ರಾಣಿ ಮಂತ್ರಿ. ಆದರೆ ಅವರು ಕಂಬಳಕ್ಕೆ ವಿರೋಧ ಇದ್ರು ಅಂತ ಅನಿಸ್ತಾ ಇತ್ತು. ಅಂದರೆ ಅವರು, ನೀವು ಸಾಮಾನ್ಯವಾಗಿ ಈಗ ಕೋಣಗಳಿಗೆ ಹೊಡಿತಾರೆ ಕ್ರೀಡೆಯಲ್ಲಿ, ನಿಮಗೆ ಸಾಮಾನ್ಯ ಜ್ಞಾನ ಬರುವಂಥದ್ದೇನು, ಅಲ್ಲಿ ಹಿಂಸೆ ಆಗ್ತಾಯಿದೆ. ಅದನ್ನು ನಾವು ಬಿಡಿಸಿ ಹೇಳುವಂಥದ್ದು, ಇಂಥ ವಿಚಾರಗಳಿದೆ, ಇಲ್ಲಿ ಇಷ್ಟೆಲ್ಲ ನೆಗೆಟಿವ್ ಇದೆ, ಇಷ್ಟು ಪಾಸಿಟಿವ್ ಇದೆ ಅಂತ ಹೇಳುವಂಥದ್ದು ನಮ್ಮ ಜವಾಬ್ದಾರಿ. ನಾವು ಅದು ಮಾಡಿಲ್ಲ, ಆ ಕಾರಣಕ್ಕೋಸ್ಕರ ನಾವು ಆಗ ಫೇಲ್ ಆಗ್ತಿದ್ದೀವಿ. ಬಟ್ ಈಗ ನಮ್ಮವರಿಗೆ ಈ ಅವೇರ್ನೆಸ್ ಬಂದಿದೆ, ಅಂದರೆ ಇದರ ಬಗ್ಗೆ ಪರಿಜ್ಞಾನ ಬಂದಿದೆ. ಖಂಡಿತವಾಗಿ ಇದನ್ನು ಹೇಳ್ಕೊಳ್ತಾರೆ, ಅವ್ರು ದಕ್ಕಿಸ್ಕೊಳ್ತಾರೆ, ಕಂಬಳನ್ನು ಉಳಿಸ್ಕೊಳ್ತಾರೆ. ಒಂದು ವೇಳೆ ಅವರು ಆಗ ಹೇಗೆ ಹೇಳಿಲ್ಲ, ಇವ್ರು ಹೇಳಿಕೆ ಅಂದ್ಬಿಟ್ಟು ಈ ಒಗ್ಗಟ್ಟಿದೆ ಅಲ್ಲ, ಈಗ ನಿಮ್ಗೆ ಎಲ್ರಿಗೆ ಬೇಕು ಅಂತ ಆಗುವಾಗ ಅದು ಬೇಕೇ ಬೇಕು. ನಿಮಗೆ ನೋಡಿ, ನಾಳೆ ನಾನ್ ವೆಜಿಟೇರಿಯನನ್ನು 100ಕ್ಕೆ 100 ನಿಷೇಧಿಸಕ್ಕೆ ಆಗ್ತದೆ, ಆಗಲ್ಲ. ಯಾಕಂದರೆ ನಾನ್ ವೆಜಿಟೇರಿಯನ್ ತಿನ್ನುವವನಿಗೆ ಅವನಿಗೆ ಫುಡ್ ಆಗಿರುತ್ತೆ ಅವನು. ಬಟ್ ಅಲ್ಲಿ ನೀವು ರಿಸ್ಟ್ರಿಕ್ಷನ್ ಮಾಡ್ಬೋದು. ಈಗ ನೀವು ಕೋಣಗಳಿಗೆ ಹೊಡೆಯುವಾಗ ನೋಡಿ, ನೀವು ಇಷ್ಟೇ ಹೊಡಿಬೇಕು, ಇಷ್ಟೇ ಹೊಡಿಬಾರ್ದು, ಸಾರ್ವಜನಿಕವಾಗಿ ಹೊಡೆಯುವಾಗ ಅವುಗಳಿಗೆ ನೋವಾಗಬಾರ್ದು, ಇದನ್ನು ರಿಸ್ಟ್ರಿಕ್ಷನ್ ಮಾಡ್ಬೋದು. ಆಯಿತಾ, ನೀವು ಅದಕ್ಕೆ ಹಿಂಸೆ ಕೊಡುವ ರೀತಿಯಲ್ಲಿ ಹೊಡಿಬಾರ್ದು, ಇನ್ನೊಂದು ಮಾಡ್ಬೋದು, ಅದೆಲ್ಲ ಮಾಡ್ಬೋದು, ರಿಸ್ಟ್ರಿಕ್ಷನ್ ಮಾಡ್ಬೋದು. ಬಟ್ ನೇರವಾಗಿ ನೀವು ಅದನ್ನು ನಿಷೇಧಿಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅದು ಪಾರ್ಟ್ ಆಫ್ ನಮ್ಮ ಕಲ್ಚರ್ ಆಗಿಬಿಟ್ಟಿದೆ. ಜನ ಜೀವನ ನೋಡಿ, ಜನರು ಕೇವಲ ಊಟ ತಿಂಡಿ ಮಾಡ್ಕೊಂಡು ಬದುಕೋಕ್ಕಾಗಲ್ಲ. ಅದು ಬದುಕೋಕ್ಕಾಗೋದಿದ್ರೆ ಇಡೀ ವರ್ಲ್ಡಲ್ಲಿ ಎಲ್ಲ ಇದು ಏನು ನಿಮ್ಮ ಕಮ್ಯುನಿಸಮ್ ಬಂದಿರಬೇಕಿತ್ತು. ಯಾಕಂದರೆ ಎಲ್ಲರೂ ಕೂಡ ಏನು ಆರ್ಥಿಕ ಅಭಿವೃದ್ಧಿಯ ಏನು ಮಾನದಂಡ ಇದೆ ಅದರಲ್ಲಿ ಬದುಕಬೇಕಿತ್ತು, ಎಲ್ರಿಗೂ ಅದು ಇಷ್ಟ. ಬಟ್ ಯಾವಾಗ ನಿಮಗೆ ಹಸಿರು ಇರುವಾಗ ಮಾತ್ರ ಅದು ಇಷ್ಟ ಆಗುತ್ತೆ. ಬಟ್ ನಿಮಗೆ ಹಸಿವು ನೀಗಿತ ಅಂತ ಹೇಳುವಾಗ ನೀವು ಇನ್ನಿತರ ವಿಚಾರಗಳಿಗೆ ಹೋಗ್ತೀವಿ. ನಿಮಗೆ ಕ್ರೀಡೆ ಯಾಕೆ ಬೇಕು, ಸಂಗೀತ ಯಾಕೆ ಬೇಕು, ನೃತ್ಯಗಳು ಯಾಕೆ ಬೇಕು, ಮನುಷ್ಯ ಆರೋಗ್ಯಕರವಾಗಿರಬೇಕಾದ್ರೆ ಎಲ್ಲ ಬೇಕು. ಈ ಪ್ರಾಣಿಗಳಿಗೆ ಕೂಡ ಹಾಗೆ. ನೀವು ಪ್ರಾಣಿಗಳನ್ನು ಕೂಡ ಸಾಮಾನ್ಯವಾಗಿ ಅದು ಏನೋ ಒಂದು ಕಲ್ಲು ಬಂಡೆ ರೀತಿಯಲ್ಲಿ ನೀವು ಅದನ್ನು ಟ್ರೀಟ್ ಮಾಡೋಕ್ಕಾಗಲ್ಲ. ಅವರಿಗೆ ಕೂಡ ಒಂದು ಅದರದ್ದೇ ಆದಂಥ ಏನು ಮಾನಸಿಕ ಇದಿರುತ್ತೆ. ಬಟ್ ನಮಗೆ ಅದನ್ನು ಗಮನಿಸುವಂಥ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಅದು ನಮ್ಮ ವೈಫಲ್ಯ. ಆ ಬಗ್ಗೆ ಚರ್ಚೆ ಮಾಡ್ತೀವಿ. ಮತ್ತು ಇನ್ನು ಬಹಳ
ಪ್ರಮುಖವಾಗಿ ಮತ್ತೊಂದು ವಿಚಾರ ಉಂಟು. ಕೋಣ ಸ್ಪರ್ಧೆಯಲ್ಲಿ ಅಥವಾ ಕ್ರೀಡೆಯಲ್ಲಿ ಓಡುವಂಥ ದೇಹಾಕೃತಿಯನ್ನು ಹೊಂದಿಲ್ಲ ಎನ್ನುವಂಥ ಆರೋಪ, ಅದು ನಿಜನ? ಆ ಬಗ್ಗೆ ಹರೀಶ್ ಅವರು ಏನು ಹೇಳ್ತಾರೆ ಮತ್ತು ನಿಮ್ಮ ಅಭಿಪ್ರಾಯ ಇದ್ದರೆ ಈ ಬಗ್ಗೆ ನೀವು ಹೇಳ್ಬೋದು. ಜನಧ್ವನಿಯಲ್ಲಿ ಕೊನೆಯ ಒಂದು ವಿರಾಮ ಮತ್ತೊಂದು ಪುಟ್ಟ ಸೆಷನಲ್ಲಿ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಒಂದು ಪುಟ್ಟ ವಿರಾಮದ ಬಳಿಕ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವೆದರ್ ಸೀಲ್, PVC, ವಿಂಡೋಸ್, ಏಸ್ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್, ಡೈರಿಡೇ ಮತ್ತು ಪ್ಯಾರಗಾನ್ ಮುಖ್ಯ ಪ್ರಾಯೋಜಕರಾಗಿರುವ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಕಂಬಳದ ವಿಚಾರ ಯಾಕೆ ಚರ್ಚೆ ಮಾಡಲೇಬೇಕಾಗಿದೆ ಅಂತ ಹೇಳಿದರೆ, ಮತ್ತೊಮ್ಮೆ ಪೇಟ ಅಪಸ್ವರವನ್ನು ಎತ್ತಿದೆ. ನೀನು ಹೇಳಿದಂಥ ಮೂಡುಬಿದ್ರೆಯ ಕಂಬಳದಲ್ಲಿ ಹಿಂಸೆ ನಡೆದಿದೆ ಅಂತೇಳಿ ಫೋಟೋ ಸಹಿತ ಅದು ಸುಪ್ರೀಂ ಕೋರ್ಟಲ್ಲಿ ಆಕ್ಷೇಪವನ್ನು ಸಲ್ಲಿಸಿದ ಕಾರಣ ಇದಕ್ಕೊಂದು ವಿನೂತನ ಟ್ವಿಸ್ಟ್ ಸಿಕ್ಕಿರಬಹುದು ಅಂತ ಅಂದ್ಕೊಂಡಿದ್ದೇವೆ. ಅಂಥದ್ದೇನೂ ಆಗಲಿಕ್ಕಿಲ್ಲ, ನಮ್ಮ ಕರಾವಳಿಯ ಕಂಬಳಕ್ಕೆ ಈ ಬಾರಿ ಅಂತೂ ಅಡಚಣೆ ಆಗಲಿಕ್ಕಿಲ್ಲ ಅಂತ ದೃಢ ಮನೋಭಾವ ಎಲ್ಲರಲ್ಲೂ ಇದೆ. ಕಳೆದ ಬಾರಿ ಇಡೀ ವರ್ಷ ಕಂಬಳ ಇರಲಿಲ್ಲ, ಆದರೆ ಈ ಬಾರಿ ಅಂತೂ ಸ್ಟಾರ್ಟ್ ಆಗಿದೆ, ಭಾಳ ದೊಡ್ಡ ರೀತಿಯಲ್ಲೇ ಸ್ಟಾರ್ಟ್ ಆಗಿದೆ. ಇನ್ನೂ ಕೂಡ ಕಂಬಳಗಳು ನಡೀಲಿಕ್ಕಿವೆ. ಆದ್ದರಿಂದ ಒಂದು ಪಿಲಿಕುಳ ಕಂಬಳ ಬಹುಶಃ ಇರುತ್ತಾ ಇಲ್ಲೋ ಗೊತ್ತಿಲ್ಲ, ಆದರೆ ಇದು ಭಾಳ ಪ್ರಮುಖವಾಗಿ ಉಳಿದ ಕಂಬಳಗಳಿಗೆ ಇದು ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಈ ಬಗ್ಗೆ ನಮ್ಮೊಂದಿಗೆ ಮಾತಾಡಲಿಕ್ಕೆ ಪತ್ರಕರ್ತರಾಗಿರುವಂಥ ಈಶ್ವರ್ ಅವರಿದ್ದಾರೆ. ನಮಸ್ಕಾರ ಈಶ್ವರ್ ಅವರೇ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ ನಮಸ್ಕಾರ ಸರ್. ನಿಮಗೆ ಕಂಬಳದ ಬಗ್ಗೆ ಏನು ಪೇಟ ಆಕ್ಷೇಪ ಎತ್ತಿದೆ, ಅದು ಹಿಂಸೆ ಇದೆ ಅಂತೇಳಿ ನಿಮಗೆ ಏನು ಅನಿಸ್ತಾ ಉಂಟು? ಅವ್ರು ಕರೆಕ್ಟ್ ಮಾಡ್ತಾ ಇದ್ದಾರಾ ಅಥವಾ ಅದು ಕೂಡ ತಪ್ಪು ಅಂತ ಅನಿಸ್ತಾ ಇದೆ? ಇಲ್ಲ ಸರ್, ನಾನು ಬಂದು ಖಂಡಿತ ಕಂಬಳ ನಿಲ್ಲಿಸ್ಬೇಕು ಅಂತ ಹೇಳಿ ತುಂಬಾ ವರ್ಷದಿಂದಾನೇ ಇದೇ ಅಭಿಪ್ರಾಯದಲ್ಲಿ ಇದ್ದೀನಿ. ಯಾಕಂದ್ರೆ ಅದೇ ನಮ್ಗೆ ಖುಷಿ ಕೊಡ್ತಾ ಇದೆ ಅಂತ ಹೇಳಿ ಆ ಪ್ರಾಣಿಗಳನ್ನ ಓಡಿಸಿ ನಾವು ಅದು ಹಿಂದೆ ಅದನ್ನ ಜಾತಿಯಲ್ಲಿ ಹೊಡೆದು ಅದಕ್ಕೆ ಹಿಂಸೆ ಕೊಟ್ಟು ಮಾಡಬೇಕಾಗಿಲ್ಲ. ಈ ಮೂಲಕ ಬಂದಿರೋ ನಮ್ಗೆ ಖುಷಿ ಕೊಡೋದಕ್ಕಲ್ಲ. ಓಕೆ 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 ನಮಗೆ ಹರೀಶ್ ಆಳ್ವರಿದ್ದಾರೆ, ಅವರು ಕೂಡ ಮಾತಾಡ್ತಾರೆ. ಖುಷಿ ಕೊಡ್ಲಿಕ್ಕಲ್ಲ ಅಂತ ಹೇಳ್ತಾರೆ, ಏನು ಹೇಳ್ತೀವಿ? ಅಲ್ಲ, ನಾನು ಈಗಾಗಲೇ ಇದ್ರ ಬಗ್ಗೆ ಸ್ಪಷ್ಟತೆ ತುಂಬ ಮಾತುಗಳನ್ನು ಮಾತಾಡಿದೆ. ಅದು ಈಗ ಇವರು ಫೋನ್ ಮಾಡೋರೇ ಇರ್ಬೋದು, ಬಟ್ ಅವ್ರ ಕೋಣ ಸಾಕಿ ಅವ್ರಿಗೆ ಗೊತ್ತಿದೆಯಾ, ಓಡಿಸಿ ಗೊತ್ತಿದೆಯಾ? ಫಸ್ಟ್ ಪ್ರಥಮವಾಗಿ ಏನಾಗಿದೆ, ನಮ್ಮಲ್ಲಿ ಯಾವುದೇ ವಿಚಾರವನ್ನು ಮಾತಾಡುವಾಗ ನಮಗೆ ಅದ್ರ ಬಗ್ಗೆ ಎಷ್ಟು ಮಾಹಿತಿ ಇದೆ ಅನ್ನುವಂಥದ್ದು. ಒಂದು ಕೋಣವನ್ನು ಸಾಕಿದ್ದೀವ. ಈಶ್ವರ್ ಅವರು, ನಿಮಗೆ ಈ ಬಗ್ಗೆ ಮಾಹಿತಿ ಇದೆಯಾ ಅಥವಾ ನೀವು ಕೇವಲ ಓರ್ವ ಪತ್ರಕರ್ತರಾಗಿ ಅದನ್ನು ನೋಡಿ ಜಸ್ಟ್ ಆ ಮೂಮೆಂಟ್ಗೆ ಮಾತು ನೋಡಿದಾಗ ನಿಮಗೆ ಅನಿಸ್ತಾ ಉಂಟು ಅಂತ ಹೇಳ್ಬೋದಾ? ಹಲೋ ಹಲೋ, ಅದೇ ನೀವು ಕೋಣವನ್ನು ಸಾಕಿ ಅಥವಾ ಆ ಬಗ್ಗೆ ಸಂಪೂರ್ಣ ನಾಲೆಜ್ ಇದ್ದು ವಿರೋಧಿಸ್ತಾ ಇದ್ದೀರಾ ಅಥವಾ ಕೇವಲ ನೀವು ವರದಿಗಾರಿಕೆಗೆ ಹೋದಾಗ ನೋಡಿ ಮಾತ್ರ ವಿರೋಧ ಮಾಡ್ತಾ ಇದ್ದೀರಾ? ಏಕೆ ನೀವು ವಿರೋಧ ಮಾಡ್ತಾ ಇದ್ದೀರಿ? ಇಲ್ಲ, ನಾನು ಹತ್ತಿರದಿಂದಾನೇ ಎಲ್ಲ ಮಂಗಳೂರಿಗೆ ಬಂದು ಈ ಕಂಬಳನ ಪ್ರತಿಯೊಂದು ವರ್ಷ ನೋಡಿ ಈ ಅಭಿಪ್ರಾಯದಲ್ಲಿ ಇದ್ದೀನಿ ನಾನು. ಓಕೆ, ಅಂದ್ರೆ ನೀವು ಒಂದು ಸಲ ಬಂದು ನೋಡಿದ ಕೂಡಲೇ ನಿಮ್ಗೆ ತಪ್ಪು ಅಂತ ಅನಿಸ್ತಾ ಇದೆ? ಒಂದು ಸಲ ಬಂದು ನೋಡಿದಲ್ಲ, ನಾನು 2005 ಇಂದ ಇದನ್ನ ನೋಡಿ ಈ ಅಭಿಪ್ರಾಯಕ್ಕೆ ಬಂದಿದ್ದೀನಿ. ಓಕೆ ಓಕೆ ಹರೀಶ್ ಮಾತಾಡ್ತೀರಾ ನೀವು? ಅದೇ ಅವರು ಹೇಳುವಂಥದ್ದು, ಈಗ ಒಂದು ಕೋಣ ಅನ್ನುವಂಥದ್ದು ಅದೊಂದು ಮರಿಯಾಗಿ ಕೋಣ ಅದು ಸಾಯುವ ತನಕದ ಒಂದು ದೊಡ್ಡ ಇದಿದೆ. ಅಲ್ಲಿ ಮಿಡ್ಲಲ್ಲಿ ಇದೆ ಇವ್ರು ಹೇಳುವಂಥದ್ದು. ಈಗ ನಾವು ಎಲ್ಲ ವಿಚಾರಗಳಲ್ಲಿ ಕೂಡ ನಾವು ಹೇಳೋದು ಇಲ್ಲೇ ಒಂದು ವ್ಯವಸ್ಥೆಗೆ 100 ಮಾರ್ಕ್ ಇರುತ್ತೆ. ನಾವು ಆ 20% ಏನಿದೆ ಅದರ ಮೇಲೆ ನಮ್ಮ ರಿಸರ್ಚ್ಗಳನ್ನು ಮಂಡನೆ ಮಾಡ್ತೇವೆ. ಈಗ ನೀವು ವಿಶ್ವವಿದ್ಯಾನಿಲಯಗಳಲ್ಲಿ ನೋಡಿರ್ಬೋದು, ಅಲ್ಲಿ ಡಾಕ್ಟರೇಟ್ ಅಂತ ಕೊಡ್ತಾರೆ. ಅನೇಕ ವಿಚಾರಗಳು ಅಲ್ಲಿ ಪ್ರಸ್ತುತವೇ ಆಗಿರುವುದಿಲ್ಲ ರೈತರಿಗೆ. ಯಾಕೆಂದ್ರೆ ರೈತರ ನಾಲೆಜ್ ಅದು ಬೇರೆ ಇರುತ್ತೆ. ಈಗ ಪ್ರತಿಯೊಬ್ಬ ರೈತ ಕೂಡ ನಾನು ಏನ್ ಹೇಳ್ತಾ ಇರೋದು ಹೇಳಿದ್ರೆ, ಅದನ್ನು ಸಾಕಿದವನೇ ಅದನ್ನು ಓಡಿಸ್ತಾ ಇದ್ದಾನೆ. ಅವನಿಗೆ ಅವನ ಏನು ದನ ಕರುಗಳಿಗೆ ಅಥವಾ ಅವನು ಸಾಕಿದಂತ ಇದಕ್ಕೆ ಅವನು ಅದಕ್ಕೆ ಹಿಂಸೆ ಮಾಡ್ಲಿಕ್ಕೆ ರೆಡಿ ಇಲ್ಲ. ನಿಮ್ಗೆ ನಾನು ಕಳೆ ಸಲ ಎಲ್ಲೋ ಬ್ಯಾಂಗ್ಳೂರಲ್ಲಿ ಒಬ್ರು ಮುಸ್ಲಿಮ, ಅವರು ದನ ಕರು ಅವರು ಸಾಕಿದವರು, ಅವರು ಏನು ಯಾವುದೋ ಒಂದು ಸಂದರ್ಭಗಳಲ್ಲಿ ಅದು ಮಾರ್ಬೇಕಾದಂತ ಮನೆಯಲ್ಲಿ ಅನಿವಾರ್ಯತೆ ಬಂತು, ಮಾರಿದ್ರು. ಅವ್ರು ಗಳಗಳಗಳ ಅಂತ ಹತ್ತು ಬಿಟ್ರು. ಅಲ್ಲಿ ನೋಡಿ, ಅಲ್ಲಿ ನೀವು ಯಾವ ಧರ್ಮ, ಯಾವ ಜಾತಿ ಅಥವಾ ಯಾವ ವೃತ್ತಿ ಅಲ್ಲ, ನೀವು ಸಾಕಿದಂತ ಪ್ರಾಣಿಯನ್ನ ನೀವು ಆಟೋಮೆಟಿಕ್ ಆಗಿ ಪ್ರೀತಿಸ್ತೀರಾ. ಈಶ್ವರ್ ಅವರೇ, ನಿಮ್ಗೆ ಅದನ್ನ ಮಾಂಸ ಮಾಡ್ಲಿಕ್ಕೆ ಅಥವಾ ಅದನ್ನು ಕೊಲ್ಲಿಕ್ಕೆಗೋಸ್ಕರ ಅದು ಸಾಕ್ತಾ ಇಲ್ಲ.
ಈಶ್ವರ್ ಅವ್ರು, ನಿಮ್ಗೆ ಈ ಬಗ್ಗೆ ನೀವು ರಿಸರ್ಚ್ ಮಾಡಿದ್ದೀರಾ? ಅಂದ್ರೆ ನಿಮ್ಗೆ ಆ ಫೀಲಿಂಗ್ ಇಲ್ಲದೆ ಇರೋದು? ನಾನು ಬಂದು ಫೋಟೋ ಜರ್ನಲಿಸ್ಟ್ ನಿಂತ್ಕೊಂಡು ನೋಡಿದ್ದೀನಿ. ಅಲ್ಲಿ ವಾಲಂಟಿಯರ್ಸ್ ಆಗಿ ಬರ್ತಾ ಇದಾರೆ ನೋಡಿ, ಆರ್ಗನೈಸ್ ಮಾಡೋದಕ್ಕೆ. ಕುಡಿದು ಬಿಟ್ಟು ಬರ್ತಾರೆ ಫುಲ್. ಇದನ್ನ ನಾನು ಆರ್ಗನೈಸರ್ಸ್ ಹತ್ರನೇ ಕದ್ರಿ ಕಂಬಳ ರೋಡ್ ಅಲ್ಲಿ ಆರ್ಗನೈಸರ್ಸ್ ಹತ್ರ ಹೇಳಿದ್ದೆ. ಆರ್ಗನೈಸರ್ಸ್ ಹೋಗಿ ಹೇಳಿದೀನಿ, ಈ ತರ ವಾಲಂಟಿಯರ್ಸ್ ಕುಡಿದು ಬಿಟ್ಟು ಬಂದಿದ್ದಾರೆ, ಆ ಪ್ರಾಣಿ ಏನ್ ಮಾಡಿದೆ, ಅವ್ರಿಗೆ ಖುಷಿ ಕೊಡ್ತಾ ಇದೆ ಅಂತ ಹೇಳಿ ಈ ತರ ಮಾಡ್ಬೇಕಂತ ಹೇಳಿ, ಅದಕ್ಕೆ ಬಾಯಿ ಇಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ಇದು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು. ಅದಕ್ಕೆ ಬಾಯಿ ಇಲ್ಲ ಅಂತ ಹೇಳಿ ನೀವು ಮಾಡ್ತಾ ಇರೋದು ನಿಮ್ಮ ಖುಷಿಗೆ ಇದು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು. ಬಟ್ ಏನೋ ಅದು ದೇವ್ರ ಇದರಿಂದ ನಾನು ಅನ್ಕೊಂಡಿರೋದು, ನಾನು ಹೇಳ್ತಾ ಇರೋದು ಅವ್ರ ಕಿವಿಗೆ ಬೀಳಿಸಿದೆ. ನೆಕ್ಸ್ಟ್ ಇಯರ್ ಅದನ್ನ ಬ್ಯಾನ್ ಮಾಡಿದ್ದಾರೆ. ಓಕೆ, ಅಂದ್ರೆ ಕದ್ರಿ ಕಂಬಳ ನೀವು ಅದನ್ನ ಹೇಳ್ತೀರಾ? ಕದ್ರಿ ಕಂಬಳ. ಓಕೆ, ಹಾಗಾದ್ರೆ ನಿಮ್ಮ ಪ್ರಕಾರ ಕಂಬಳ ಇರಲೇಬಾರ್ದು ಅಂತ ಹೇಳ್ತೀರಿ? ಖಂಡಿತ ಸರ್. ಅದು ಏನು ಸರ್, ಅದು ಹುಟ್ಟು ಬಂದಿರೋದು ನಮ್ಮ ಖುಷಿ ಕೊಡೋದಕ್ಕೆ ಓಡಬೇಕಾದ್ರು. ಓಕೆ ಓಕೆ, ಎಸ್, ನಮ್ಮ ಖುಷಿ ಕೊಡ್ಲಿಕ್ಕೆ ಓಡಬೇಕಂತ ಪ್ರಶ್ನೆ. ಅದನ್ನೇ ನಾನು ತುಂಬಾ ಸರಿ ಹೇಳಿದೆ. ಈಗ ಎಲ್ಲ ವಿಚಾರಗಳು ಕೂಡ ನಾವು ತಿನ್ನೋದೇನು, ಈಗ ಕಡ್ದು ತಿಂತೀವಿ, ನಮ್ಮ ಖುಷಿಗೋಸ್ಕರ ತಿನ್ನೋದು, ಅದು ನಮ್ಗೆ ಖುಷಿ ಕೊಡ್ಲಿಕ್ಕೆ ಹುಟ್ಟಿದಲ್ಲ. ಈಗ ಇವರ ಆರ್ಗ್ಯುಮೆಂಟ್ ಪ್ರಕಾರ ಹೇಳೋದಿದ್ರೆ, ಈಗ ನಾವು ಕೋಳಿ, ಕುರಿ, ಕೋಣ, ದನ, ಎತ್ತು ಎಲ್ಲವನ್ನು ಕೂಡ ನಮ್ಮಲ್ಲಿ ಕಡಿತಾರೆ, ಆಯ್ತಾ? ಅದೆಲ್ಲ ಕಡಿಯುವಂತದ್ದು ಏನು, ಅದು ಹಿಂಸೆ. ಈಗ ಈ ಹಿಂಸೆ ಜಾಸ್ತಿಯಾ? ಈಗ ನೀವು ಹಿಂಸೆಯ ತುಲನಾತ್ಮಕವಾಗಿ ನೋಡಿ, ನೀವು ಅದನ್ನು ಕಡಿಯುವಾಗ ನೀವು ಈಗ ಅನೇಕ ಕಡೆ ಇಲ್ಲಿ ಸೌತ್ ಕೇಂದ್ರದಲ್ಲೇ ಕೋಮು ಗಲಭೆಗಳಾಗಿದೆ. ಯಾವುದು ಈ ದನ ಸಾಗಿಸುವಂಥದ್ದು, ಅಲ್ಲಿ ಹಿಂಸೆ ಮಾಡ್ತಾ ಇದ್ದಾರೆ, ಮತ್ತೆ ಅದನ್ನ ಕಾನೂನುಗಳನ್ನು ಪಾಲಿಸ್ತಾ ಇಲ್ಲ. ಆವಾಗ ಇವ್ರು ಯಾರು ಬಾಯಿ ಬಿಚ್ಚುವುದಿಲ್ಲ, ಕೇವಲ ಈ ಕೋಣಗಳನ್ನ ಓಡಿಸುವಂತ ಒಂದು ಇದು ಬಂದಾಗ 2 ಏಟು ಅದಕ್ಕೆ. ಅದು ಕೂಡ ಏನು, ನಾನು ಆಗ ಹೇಳ್ದಾಗೆ ಆ ಕಾಸರಕ ಬೆತ್ತದಿಂದ ಮತ್ತೆ ಏನು ಅವ್ರು ಹೇಳಿದಾಗೆ ಅಲ್ಲಿ ಕುಡ್ದು ಬರ್ತಾ ಹೇಳಿದ್ರೆ ಖಂಡಿತವಾಗಿ ತಪ್ಪು. ಅದರ ಬಟ್ಟಿಗೆ ನಮ್ದು ಕೂಡ ಅಲ್ಲಿ ಸಹಮತ ಇಲ್ಲ. ಅದನ್ನ ಏನು ನೀವು ಪ್ರಾಣಿಗಳನ್ನ ಇರ್ಬೋದು, ಬಟ್ ಅಂತ ಚಿಂತನೆ ನಾವು ನೋಡಿಲ್ಲ. ಯಾಕಂದ್ರೆ ಈ ಕಂಬಳಗಳು ಏನಿತ್ತು ಅದು ಸೇಕ್ರೆಡ್ ಅಂತ ಏನು ನಾವು ಇದು ಮಾಡ್ತೀವಿ. ಈಗ ಅದೇ ಈಶ್ವರ ಅವರು ಹೇಳಿದ್ರು, ಹಾಗೆ ನೋಡಿದ್ರೆ ನಾವು ಎಷ್ಟೋ ಅವರು ಈ ಒಂದು ಮಾತಲ್ಲಿ ಹೇಳ್ತಾ ಇದ್ದಾರೆ, ತಿನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಹೌದು, ನಾನು ತಿನ್ನೋದ್ರ ಬಗ್ಗೆ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು, ಹೇಳಿ, ಡೆತ್ ಇಸ್ ನಾಟ್ ಪೇನ್ಫುಲ್ ಬಟ್ ಡೈಯಿಂಗ್ ಇಸ್ ಪೇನ್ಫುಲ್ ಅಂತಾರೆ. ಆತರ ಇದನ್ನ ಓಡಿಸುವಾಗ ಅದಕ್ಕೆ ಹೊಡಿಯೋದು, ಅದ್ರ ಹಿಂದೆ ಹೋಗಿ ಕೂಗೋದು, ಅದು ಜೋರಾಗಿ ಓಡ್ಬೇಕು, ಇದೆಲ್ಲ ಹಿಂಸೆ ಅಲ್ವಾ? ನೀವ್ ಹೇಳುದು ಕೋಳಿ, ಕುರಿ ಅಥವಾ ದನ ಅಥವಾ ಏನ್ ತಿಂತಾರೆ ಮನುಷ್ಯ. ನಾನು ತಿನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕೆ ಅವರು ತಿನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಅದು ಹಿಂಸೆ ಅಲ್ವಾ ಅಂತ ಕೇಳ್ತಾ ಇದ್ದಾರೆ ಅವರು. ಅದು ಹಿಂಸೆ ಅಲ್ವಾ? ಡೆತ್ ಇಸ್ ನಾಟ್ ಪೇನ್ಫುಲ್ ಬಟ್ ಡೈಯಿಂಗ್ ಇಸ್ ಪೇನ್ಫುಲ್ ಅಂತಾನೆ. ಅದಕ್ಕೆ ಡೈಲಿ ಅದು ಓಡಿಸುವಾಗ ಅದಕ್ಕೆ ಹೊಡಿಯೋದು, ಆಮೇಲೆ ಅದು ಹಿಂದೆ ಕೂಗಿ ಹೋಗೋದು, ಇದು ಹಿಂಸೆ ಅಲ್ವಾ? ಅದಕ್ಕೆ ಅದನ್ನ ಹೇಳ್ತಾ ಇದ್ದೀನಿ ನಾನು. ಓಕೆ ಓಕೆ, ಅದು ಎಸ್, ಓಕೆ, ಲೈನಲ್ಲಿ ಅವ್ರು ಹೇಳ್ತಾ ಇದ್ದು ಅದಕ್ಕೆ. ಸರ್ ಏನು ಹೇಳ್ತೀರಾ? ಅದೇ ಹಿಂಸೆ ಏನು, ಈಗ ನಿಜವಾಗ್ಲೂ ಹಿಂಸೆ ಆಗ್ತಿದ್ರೆ ಆದಷ್ಟು ಕಡಿಮೆ ಮಾಡ್ಬೇಕು, ಹೊರತು ಬಿಟ್ರೆ ಆ ಕ್ರೀಡೆ ನಿಲ್ಲಿಸೋದಲ್ಲ. ಈಗ ಅವ್ರು ಹೇಳುವಂಥದ್ದು ಏನು, ಅವರ ಆರ್ಗ್ಯುಮೆಂಟ್ ಒಂದೇ ಕಡೆ ಇದೆ. ಅದು ಪೂರ್ಣವಾಗಿ ಕೋಣವನ್ನು ಅವರು ಅಭ್ಯಾಸ ಮಾಡಲಿಕ್ಕೆ ರೆಡಿ ಇಲ್ಲ. ಅವರು ಅಷ್ಟಕ್ಕೆ ಸೀಮಿತ ಆಗಿದ್ದಾರೆ. ಅದು ಹೊಡೆಯೋದು, ಬಡಿಯೋದು ಹಿಂಸೆ ಅನ್ನುವಂಥದ್ದು. ನೀವೀಗ ಮೊದಲು ಏನು ಮಾಡ್ತಿದ್ರು, ಇದೇ ಕುರಿ ಕೋಣಗಳನ್ನು ನೀವು ಇವರು ಯಾರು ಕಡಿತಿದ್ರು, ಯಾವಾಗ ಮಾರಿಗೆ ಅದಕ್ಕೆ ಕಿತ್ಕೊಂಡ್ಬಿಟ್ಟು ಅದು ಮಾಂಸ ಮಾಡಿ ತಿಂತಿದ್ರು. ಆನಂತರ ಇತ್ತೀಚೆಗೆ ಕೂಡ ಬೀಫ್ ಅನ್ನೋಂಥದ್ದಿದೆ. ಬೀಫ್ ಅಂದ್ರೆ ಏನು, ಇದೇ ಕೋಣ, ಕುರಿ ಅಥವಾ ಕೋಣ, ಆಡು, ಕೋಣ ಮತ್ತೆ ದನ ಏನಿದೆ, ಎತ್ತುಗಳು, ಇದನ್ನ ಕಡ್ದು ತಿನ್ನುವಂಥದ್ದೇ ಬೀಫು. ಈಗ ನೀವು ಇಡೀ ವರ್ಲ್ಡ್ ಅಲ್ಲಿ ನೋಡಿದ್ರೆ ಅತಿ ದೊಡ್ಡ ಮಾರಾಟ ಜಾಲ ಯಾವ್ದಿರೋದು ಇಂಡಿಯಾದಲ್ಲಿ ಕೂಡ ಎಕ್ಸ್ಪೋರ್ಟ್ ಹೈಯೆಸ್ಟ್ ಆಗ್ತಾ ಇದೆ. ಇಲ್ಲಿ ಹಿಂಸೆ ಆಗ್ತಾ ಇದೆ ಇಲ್ಲೋ ಅನ್ನೋದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಇದು ನಮ್ಮ ಎದುರುಗಡೆ ಆಗುವಂತ ಹಿಂಸೆ. ಈಗ ಇದು ಸೀಮಿತ ಹಿಂಸೆ, ಮತ್ತೆ ಎಷ್ಟು ಹಿಂಸೆ ಆಗ್ತದೆ ಎಲ್ರಿಗೂ ಗೊತ್ತು. ಈಗ ಈಶ್ವರ್ ಅವ್ರು ನೋಡಿದಾಗಿ ಇಷ್ಟು ಜನ ಕೂಡ ನೋಡ್ತಾ ಇದ್ದಾರೆ. ಇವ್ರು ಎಲ್ಲರೂ ಕೂಡ ಏನು ಕುರುಡ್ರು ಅಲ್ಲ, ಇವ್ರು ಯಾರು ಮಾನಸಿಕ ಏನು ಇದು ಜ್ಞಾನ ಇಲ್ಲದವರಲ್ಲ, ಅಥವಾ ಅವರಿಗೆ ಏನು ಒಂದು ನಮಗೆ ಭಾವನೆಗಳೇ ಇಲ್ಲ ಅನ್ನೋಂಥದ್ದು ಮನುಷ್ಯರಲ್ಲ. ಎಲ್ಲರೂ ಕೂಡ ಈಶ್ವರ ರೀತಿಯಲ್ಲಿ ಅವರು ಕೂಡ ಮನುಷ್ಯರು, ಬಟ್ ಸ್ವಲ್ಪ ವ್ಯತ್ಯಾಸಗಳಿರ್ಬೋದು. ನೀವು ಸ್ವಲ್ಪ ಸೆನ್ಸಿಟಿವ್ ಜಾಸ್ತಿ ಇರ್ಬೋದು, ಇನ್ನೊಬ್ಬ ಸೆನ್ಸಿಟಿವ್ ಕಮ್ಮಿ ಇರ್ಬೋದು. ಈಗ ಬುದ್ಧಿಸ್ಟ್ ಧರ್ಮದವ್ರು ಹೇಳ್ತಾರೆ, ಬುದ್ಧಿಸ್ಟ್ ಧರ್ಮದವರು ಅಹಿಂಸೆ ಅಂತ ಹೇಳ್ಬಿಟ್ಟು ಬುದ್ಧ ಹೇಳ್ತಾನೆ, ಬಟ್ ಅವ್ರು ನಾನ್ ವೆಜ್ ತಿಂತಾರೆ. ಏನೆಲ್ಲ ತಿಂತಾರೆ ಅನ್ನುವಂಥದ್ದು ಅದು ಅಲ್ಲಿ ಗೊತ್ತಿದ್ದವ್ರಿಗೆ ಗೊತ್ತಿದೆ. ನೀವು ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡಿಕೊಂಡು ಈ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳುವಂಥದ್ದು, ಮತ್ತೆ ಅಲ್ಲಿ ಏನು ಹಿಂಸೆ ಆಗುವಂಥದ್ದು ಕಮ್ಮಿ ಮಾಡುವಂಥದ್ದು. ಮತ್ತೆ ಇಡೀ ಕೋಣವನ್ನು ನಾವು 24 ಗಂಟೆ ಓಡಿಸ್ತಾ ಇರೋದಿಲ್ಲ. ಅದು ಏನು ಕುದುರೆ ಓಡಿಸಿದಾಗೆ ಅಥವಾ ನಾವು ಕಾರು ಓಡಿಸಿದಾಗೆ ಓಡಿಸ್ಕೊಂಡು ಹೋಗೋದಿಲ್ಲ. ವರ್ಷದಲ್ಲಿ ಇಷ್ಟು ಸೀಮಿತ, ಮತ್ತೆ ಉದ್ದ ಕೂಡ ಅಷ್ಟೇ ಇರುತ್ತೆ. ನಮ್ಮ ಕಂಬಳಗಳೇನಿತ್ತು ಅದು ಯಾಕೆ ಸ್ಟಾರ್ಟ್ ಆಯ್ತಾ ಅಂತ ಹೇಳಿದ್ರೆ, ಆವಾಗ ಎಲ್ಲ ಊರಿನವರದ್ದೆಲ್ಲ ಕೃಷಿಗಳು ಮುಗ್ದ ಮೇಲೆ ಒಂದು ದಿವಸ ಎಲ್ಲ ಊರಿನ ಇದು ಏನು ಒಟ್ಟಾಗಿ ಊರಿನ ಕಂಬಳ ಅಂತ ಇರ್ತಿತ್ತು. ಅದು ದೈವಾರಾಧನೆ ಎಲ್ಲ ಮಾಡುವಂಥದ್ದು.
ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಅಲ್ಲಿ ಊಟ ಮಾಡುವಂತದ್ದು, ಮತ್ತೆ ಏನು ಆ ಕಂಬಳದಲ್ಲಿ ಏನಿದೆ ಕೋಣಗಳು ಏನಿದೆ ಅದನ್ನ ಆ ಸಂದರ್ಭಗಳಲ್ಲಿ ಸ್ವಲ್ಪ ಖುಷಿಗೋಸ್ಕರ ಓಡಿಸುವಂತದ್ದು ಇದೆಲ್ಲ ಮಾಡ್ತಿದ್ರು. ನಿಧಾನವಾಗಿ ಏನಾಯ್ತು ಅದು. ಎಸ್ ಎಸ್ ಏನ್ ಹೇಳ್ತೀರಿ ಈಶ್ವರ್ ಅವರು? ಹಾಗಾದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಕ್ರೀಡೆ, ನಮ್ಮ ಉತ್ಸವ ಹೇಳ್ತಾ ಇರೋದು ನಾವು ಕೊಂದು ಹಾಕೋದಿಲ್ಲ, ಬಟ್ ನಾವು ಖುಷಿಗೋಸ್ಕರ ಓಡ್ತಾ ಇದ್ವಿ. ನಾನು ಹೇಳ್ತಾ ಇರೋದು ಅದೇ, ಕೊಂದಾಗ್ಬಿಟ್ರೆ ಅದಕ್ಕೆ ನೋವು ಗೊತ್ತಾಗೋದಿಲ್ಲ, ಬಟ್ ಅದನ್ನ ಈ ತರ ಓಡಿಸುವಾಗ ಅದು ಹಿಂದೆ ಕೂಗಿ ಹೋಗೋದು, ಆ ನೋವು ಅವ್ರಿಗೆ ಗೊತ್ತಾಗೋದಿಲ್ಲ, ಆ ಪ್ರಾಣಿಗೆ ಗೊತ್ತಾಗುತ್ತೆ. ಅಲ್ಲ, ಇದಕ್ಕಾಗಿ ಅದನ್ನು ಇಡೀ ವರ್ಷ ಪ್ರೀತಿಯಿಂದ ಸಾಕ್ತಾರೆ ಅನ್ನುವಂತ ಏನಾದ್ರು ಭಾವನೆ ನಿಮ್ಮಲ್ಲಿ ಇದೆಯಾ? ಆ ಸಬ್ಜೆಕ್ಟ್ ನಿಮ್ಗೆ ಗೊತ್ತಿದ್ಯಾ ಏನಾದ್ರು? ಹಲೋ ಹಲೋ, ಅದೇ ನಿಮ್ಗೆ ಅದನ್ನು ಬಹಳ ಪ್ರೀತಿಯಿಂದ ಕೂಡ ಸಾಕ್ತಾರೆ ವರ್ಷದ ಉಳಿದ ದಿನ ಸಾಕ್ತಾ ಇದ್ದಾರೆ ಸರ್. ಆಮೇಲೆ ಯಾಕೆ ಸರ್ ಇಂಥ ಒಂದು ಪ್ರಾಣಿ ತರ ಒಂದು ಖುಷಿ ಬರ್ಬೇಕು ನಮ್ಗೆ? ಅದನ್ನ ಅದು ಓಡ್ಬೇಕು, ಅದ್ರ ಹಿಂದೆ ಹೊಡಿಬೇಕು, ಕೂಗ್ಬೇಕು, ಇಂಥ ಖುಷಿ ಯಾಕೆ ಸರ್? ಅಂದ್ರೆ ಹಿಂಸೆ ಎಷ್ಟು ಪರ್ಸೆಂಟ್ ಇರ್ಬೋದು ನಿಮ್ಮ ಪ್ರಕಾರ? ಆ ಹಿಂಸೆನ ನೀನು ಅರ್ಥ ಮಾಡ್ಕೋತೀಯಾ ಮನುಷ್ಯನಾಗಿ? ಅಲ್ಲ ಹೇಳೋದಕ್ಕೋಸ್ಕರ ಅದನ್ನ ಹೊಡಿಬೋದಾ ನಾವು? ಅಲ್ಲ ಈಶ್ವರ್ ಅವರು, ನೀವು ತಮಿಳುನಾಡಲ್ಲಿ ಕೂಡ ಇದ್ದವರು, ಮೆಡ್ರಾಸ್ ಅಲ್ಲಿ, ಹಾಗೆ ಕೇಳ್ತಾ ಇದ್ದೇವೆ. ಅಲ್ಲಿ ಜಲ್ಲಿಕಟ್ಟು ಇದೆ. ನೀವು ತಮಿಳುನಾಡುವಲ್ಲಿ ನೋಡುವಾಗ ಜಲ್ಲಿಕಟ್ಟು ಅಲ್ಲಿ ನೋಡಿದ್ರೆ ಅದಕ್ಕೆ ಹೊಡಿಯೋದಿಲ್ಲ ಏನಿಲ್ಲ, ಬಟ್ ಹಿಂದೆ ಜನ ಓಡ್ತಾರೆ. ಅದು ಹಿಂಸೆ ಅಲ್ವಾ? ಅದು ಹಿಂಸೆ ಅಲ್ವಾ ಸರ್? ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದು ಕೂಡ ಹಿಂಸೆನೆ. ಆ ಹಿಂಸೆ ಎಷ್ಟು ಇದಾಗಿದೆ ಅಂದ್ರೆ ಕಣ್ಣು ಮುಚ್ಕೊಂಡು ಜನ ಸಾಯ್ತಾರೆ. ಅದನ್ನು ನಿಲ್ಲಿಸ್ಬೇಕಂತ ಹೇಳುದು ನೀವು, ಈಕ್ವಲ್ ಅಂತ ಹೇಳಿ. ಖಂಡಿತ ನಿಲ್ಲಿಸ್ಬೇಕು ಸರ್, ಖಂಡಿತ ನಿಲ್ಲಿಸ್ಬೇಕು. ಯಾಕಂತ ಹೇಳಿದ್ರೆ ಯಾಕೆ ಸರ್ ಇಂಥ ಒಂದು ಖುಷಿ ನಮ್ಗೆ ಬೇಕು? ಎಷ್ಟು ವಿಷಯದಲ್ಲಿ ನಮ್ಗೆ ಖುಷಿ ಸಿಗೋದಕ್ಕೆ ದಾರಿ ಇದೆ. ಅಲ್ಲ, ಈಗ ಹಿಂಸೆ ಅಂತ ನೀವೇನು ಹೇಳ್ತೀರಿ, ಅದೆಷ್ಟು ಪರ್ಸೆಂಟ್ ಇರ್ಬೋದು ಈಶ್ವರ್ ಅವರೇ? 1-2% ಇರ್ಬೋದಾ ಸರ್? ನಾನು ಹೇಳೋದು ಹಿಂಸೆಗೆ ಪರ್ಸೆಂಟೇಜ್ ಕೊಡೋರು, ಹಿಂಸೆಗೆ ಪರ್ಸೆಂಟೇಜ್ ಹೌದು ಕೊಡೋದು ಬೇಡ ಅಂತ ಹೇಳ್ತೀರಿ. ಸರಿ, ಅರ್ಥ ಆಯ್ತು. ಹಿಂಸೆಗೆ ಪರ್ಸೆಂಟೇಜ್ ಏನಾದ್ರು ಇದೆಯಾ ಸರ್? ನಮ್ಗೆ ಏನಾದ್ರು ಆತರ ಆದ್ರೆ ಯಾರಾದ್ರೂ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಹಿಂಸೆ ಆಗಿದೆ ಅಂತ ಕೇಳ್ತಾರ? ಓಕೆ. ಅಲ್ಲ, ತುಂಬಾ ಸಣ್ಣ ಪ್ರಮಾಣದಲ್ಲಿ ಎಲ್ಲೋ ಒಂದ್ ಕಡೆಯಲ್ಲಿ ಅದಕ್ಕೆ ಹೊಡೆಯುವುದಿಲ್ಲ, ಆದ್ರೂ ಕೂಡ ಆಗಿದೆ ಅಂತೇಳಿ ಏನು ಪೇಟದವ್ರು ಹೇಳ್ತಾರೆ. ನಿಮ್ಗೆ ಅದನ್ನಾಗಿದ್ರೆ ಒಂದು ಚಿಕ್ಕ ಏನೋ ತಪ್ಪು, ಅದನ್ನು ಇಡೀ ಕರಾವಳಿಯವರ ಒಂದು ಫೀಲಿಂಗ್ಸ್ ಅಥವಾ ಭಾವನೆಗಳ ಮೇಲೆ ನೋಡಬೇಕು ಅಂತ ಅನಿಸ್ತಾ ಉಂಟು. ಅದು ಖಂಡಿತ ಕನ್ಸಿಡರ್ ಮಾಡಬೇಕು ಇವಾಗಾದ್ರೂ. ಅವ್ರ ಗಮನಕ್ಕೆ ಎಷ್ಟು ತನಕ ಬರ್ಲಿಲ್ಲ, ಇವಾಗ ಗಮನಕ್ಕೆ ಬಂದಿದೆ. ಅದು ಅಟ್ಲೀಸ್ಟ್ ಆ ಆಂಗಲ್ ಅಲ್ಲಿ ನೋಡ್ಬೇಕು. ಅದು ಪ್ರಾಣಿಗಳಿಗೆ ಹಿಂಸೆ ಆಗ್ತಾ ಇದೆ, ನಾವು ಅದನ್ನ ನಮ್ಮ ಖುಷಿಗೋಸ್ಕರ ಉಪಯೋಗ ಮಾಡ್ಕೊಳ್ಬಾರ್ದು. ಓಕೆ, ಸರಿ, ಧನ್ಯವಾದ. ನೋಡ್ಕೋಬೇಕು ಅದನ್ನ ಖಂಡಿತ. ನಮ್ಗೆ ಅದು ಇನ್ ರಿಟರ್ನ್ ಎಷ್ಟೋ ಇದು ಕೊಡ್ತಾ ಇದೆ. ಓಕೆ, ಸರಿ, ಧನ್ಯವಾದ ಈಶ್ವರ್ ಅವರೇ. ನಮ್ಮೊಟ್ಟಿಗೆ ಮಾತನಾಡಿದ್ರಿ. ತಾವು ಈ ಬಗ್ಗೆ ತಾವು ಹೋರಾಟ ಮಾಡ್ತಾ ಇದ್ರಿ ಮುಂಚೆಯಿಂದ ಅಂತ ಹೇಳಿದ್ರಿ. ದ್ಯಾಟ್ಸ್ ಓಕೆ, ಅದು ನಿಮ್ಮ ಪ್ರಜಾಪ್ರಭುತ್ವಕ್ಕೂ. ಕೊನೆಯದಾಗಿ ಈ ಕಾರ್ಯಕ್ರಮ ಮುಗಿಸಿ ನೀವು ಪ್ಲಸ್ಸು ಕೇಳಿದ್ರಿ, ಈಗ ಒಂದಿಷ್ಟು ಜನ ನೆಗೆಟಿವ್ ಕೂಡ ಇದ್ದಾರಂತ ಅನಿಸ್ತು. ಫೈನಲ್ ಆಗಿ ಏನು ಹೇಳ್ತೀರಿ? ಅದೇ, ನಾನು ಈಶ್ವರ್ ಅವರ ಏನು ಮಾತನ್ನು ಒಪ್ಪಲಿಕ್ಕೆ ಸಿದ್ಧನಿಲ್ಲ. ಯಾಕಂದರೆ ಅದೇ ಅವ್ರು ಹೇಳುವಂಥದ್ದು, ಈಗ ನಾವು ಒಂದು ಪಾರ್ಟ್ ಯಾವುದೋ ಒಂದು ಸೀಮಿತ ಇದಕ್ಕೆ ಈಗ 100 ಏನು ಅಂಕಗಳಿದ್ದಾಗ ನಾವು 20 ಅಂಕಗಳೇ 100 ಅಂಕ ಅನ್ನುವಂಥದ್ದನ್ನು ಬಿಂಬಿಸುವಂಥದ್ದಿದೆ ಅಲ್ಲ, ಅದು ಏನು ಅವರು ಈಗ ನಾನು ಅವ್ರಿಗೆ ಹೇಳಿದೆ, ಅವರೆಲ್ಲಾದರೂ ಕೋಣ ಸಾಕಿಲ್ಲ, ಕೋಣದ ಹಿಂದೆ ಓಡಿದ್ದಾರಾ? ಇಲ್ಲ. ಕೋಣಕ್ಕೆ ಅವರು ಓಡುವಾಗ ಅವರು ಎಷ್ಟು ಹೊಡೆದಿರ್ಬೋದು, ಅಷ್ಟು ಸ್ಪೀಡಲ್ಲಿ ನೀವು ಓಡುವಾಗ ಎಷ್ಟು ಹೊಡೆದಿರ್ತೀರಿ, ಅಥವಾ ಆ ಕೋಣದ ಜೊತೆ ನೀವು ಎಲ್ಲಿಯಾದ್ರೂ, ಈಗ ನಿಮ್ಮ ಮನೆಯಲ್ಲೇ ಕೋಣ ಸಾಕ್ತಿದ್ರೆ ಅದ್ರ ಜೊತೆ ಒಡನಾಡಿಯಾಗಿ ನೀವು ಜೀವನ ಮಾಡಿದ್ರ, ಆವಾಗ ಇದೆಲ್ಲ ಅರ್ಥ ಆಗತ್ತೆ. ಅವುಗಳಿಗೆ ಎಷ್ಟು ಹಿಂಸೆ ಆಗಿರ್ಬೋದು. ನಾವು ಸಾಕಿದ ಒಂದು ನಾಯಿ ಇರ್ಬೋದು, ನಾವು ಮನೆಯಲ್ಲಿ ಸಾಕಿದಂತ ನಾಯಿಗೆ ಹಿಂಸೆ ಆದಾಗ ನಮ್ಗೆ ಗೊತ್ತಾಗತ್ತೆ, ಸಾಕಿದವನಿಗೆ ಕರಳು ಚುರುಕನ್ನತ್ತೆ. ಬಟ್ ಇಲ್ಲಿ ಕರಳು ಚುರುಕನ್ನುವಂತ ವಿಷಯದಲ್ಲಿ ನಾವು ಏನು ಮಾಡ್ತಾ ಇಲ್ಲ. ಅಲ್ಲಿ ಏನು ಅದಕ್ಕೆ ಹಿಂಸೆ ಕೊಡ್ಲಿಕ್ಕೋಸ್ಕರವೇ ನಾವು ಅದನ್ನು ಸಾಕ್ತಾ ಇಲ್ಲ, ಅಥವಾ ಅದನ್ನು ನಾವು ಕೊಲ್ಲಿಕ್ಕೋಸ್ಕರ ಸಾಕ್ತಾ ಇಲ್ಲ. ಅದನ್ನು ನಾವು ಗೌರವಿತ ಇದನ್ನ ಏನು ಕೊಟ್ಟಿದ್ದೇವೆ, ಅದು ಕೃಷಿ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗ. ಮತ್ತೆ ಅಲ್ಲಿ ನಿಜವಾಗಿಯೂ ಏನು ಬಡಿಯುವಂಥದ್ದು ಇದ್ರೆ ಅದನ್ನ 100ಕ್ಕೆ 100 ಅವರು ಆಗ ಹೇಳಿದಾಗ ಏನು ಇದು ಶರಾಬು ಕುಡಿಯುವಂಥದ್ದು ಇಂಥದ್ದೇನೋ ಇದ್ರೆ ಖಂಡಿತವಾಗಿ ನಿಲ್ಲಿಸಬೇಕು. ಅದರ ಮಟ್ಟಿಗೆ ನಮ್ದು ಎರಡು ಮಾತೇ ಇಲ್ಲ. ಬಟ್ ಇದನ್ನು ಸಂಸ್ಕೃತಿಯ ನೆಲೆಯಿಂದ ಆಚೆ ತಂದು ಬಿಟ್ಟು ಇದು ಹಿಂಸೆ ಅನ್ನುವಂಥದ್ದು ಹೇಳುದಿದ್ರೆ ಇನ್ನಿತರ ಹಿಂಸೆಗಳ ಬಗ್ಗೆ ಕೂಡ ಗಮನ ಹರಿಸಬೇಕು. ಓಕೆ, ಸೊ ಒಟ್ಟಿನಲ್ಲಿ
ಪೇಟಾ ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ವಾದ ಮಂಡಿಸ್ತಾ ಉಂಟು. ಶುಕ್ರವಾರ ಮತ್ತೊಂದು ಹಿಯರಿಂಗ್ ಇದೆ. ಏನು ಆಗಲಿಕ್ಕಿಲ್ಲ, ಯಾಕಂತ ಹೇಳಿದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬೆಂಬಲಕ್ಕೆ ಇದೆ ಮತ್ತು ನಾವು ಪ್ರಬಲವಾಗಿ ವಾದ ಮಂಡಿಸಿದರೆ ಈ ಬಗ್ಗೆ ಯಶಸ್ಸನ್ನು ಕಾಣಬಹುದು. ಅಶೋಕ್ ಕುಮಾರ್ ಅವರು ಹೋರಾಟ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ. ಅವರ ಹೋರಾಟ ಮುಂದುವರಿಲಿ, ಹಾಗೆ ಎಲ್ಲರಿಗೂ ಯಶಸ್ಸು ಸಿಗಲಿ, ಕಂಬಳ ನಿಲ್ಲದಿರಲಿ. ಒಂದು ವೇಳೆ ಹಿಂಸೆ ಆಗ್ತಾ ಉಂಟು ಅಥವಾ ಈಗ ಈಶ್ವರ ಅವರು ವಿರೋಧ ವ್ಯಕ್ತಪಡಿಸಿದಾಗೆ ಕುಡಿದು ಬರ್ತಾರೆ, ಅದೆಲ್ಲ ಇದ್ದರೆ ಖಂಡಿತವಾಗಿ ನಿಲ್ಲೇಬೇಕು. ಅದು ತುಂಬ ಜನರ ವಿಚಾರ, ನಾವು ಅದನ್ನು ತುಂಬ ಮುದ್ದಿನಿಂದ ಸಾಕ್ತೇವೆ. ಒಂದೆರಡು ಪೆಟ್ಟು ಹೊಡೆದ್ರೆ ಅದು ಹಿಂಸೆ ಆಗೋದಿಲ್ಲ, ಅದು ಕೋಣಕ್ಕೂ ಕೂಡ ಅರ್ಥ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಸಾಕಿದವರ ಪ್ರೀತಿ ವಿಶ್ವಾಸ ಅಂತ ಹೇಳ್ತಾ ಕರೆ ಮಾಡಿರುವಂಥ ಮತ್ತು ನಮ್ಮೊಡನೆ ಮಾತನಾಡಿರುವಂಥ ಎಲ್ಲ ಗಣ್ಯರಿಗೆ ಮತ್ತು ಕಾರ್ಯಕ್ರಮಕ್ಕೆ ಬಂದು ಈ 1 ಗಂಟೆಗಳ ಅವಧಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ಬಹಳ ಯಶಸ್ವಿಯಾಗಿ ಮಂಡಿಸಿರುವಂತಹ ಶ್ರೀಯುತ ಹರೀಶ್ ಆಳ್ವಾ ಅವರಿಗೆ ನಮ್ಮ ಟಿವಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಹರೀಶ್ ಅವರು. ಇದಿವತ್ತಿನ ಜನಧ್ವನಿ. ನಾಳೆ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ.